ವಿಚಾರಕ್ಕಿಂತ ಕಾಣ್ತದೆ ಇಲ್ಲಿಂದ ಹೋಗುವಾಗ ವಿಶ್ವಭಾರತಿ ಮಂದಿರ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರಾದಂಥ ಸಂಘಟನೆಗೆ ಮತ್ತು ಭಾಜಪಕ್ಕೆ ಶಕ್ತಿಯನ್ನು ತುಂಬಿದಂಥ ಮಾಜಿ ಶಾಸಕರಾದಂಥ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅವರ ಹಸ್ತದಿಂದ ಇವತ್ತು ತೆಂಗಿನಕಾಯಿ ಹೊಡೆಯುವುದರ ಮುಖಾಂತರ ಈ ಒಂದು ಭಾರಿ ಶೋಕದ ನೇಮ್ ಬೋರ್ಡ್ ಉದ್ಘಾಟನೆ ಮಾಡಿಕೊಳ್ಳಲು ಅತ್ಯಂತ ಪ್ರೀತಿಯಾದ ಏನೊಂದಿಲ್ಲ. नीलवर्णं पीतवस्त्रं श्रीवत्समलमोचितं गोविन्दं गोकुलानन्दं ब्रह्मादिपूरितं नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्ते लक्ष्मी सहित सत्यनारायणस्वामी देवताभ्यो नमः. ಪ್ರಾರ್ಥನಾಮರ್ಪಯಾಮಿ ಭಗವತ್ ಸನ್ನಿಧಾನದಲ್ಲಿ ನಾವೆಲ್ಲ ಭಕ್ತರೆಲ್ಲ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡೋದು. ವಿಶೇಷವಾಗಿ ಮಕರ ಸಂಕ್ರಾಂತಿಯ ಈ ಪರ್ವಕಾಲದಲ್ಲಿ ಈ ದಿವಸ ವರ್ಷಂಪ್ರತಿ ಮಾಡುವಂಥ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಭಗವಂತ ಸಮರ್ಪಣೆ ಮಾಡುತ್ತಿದ್ದ ಹಾಗೆಯೇ ವಿಶೇಷವಾಗಿ ಮಾಡತಕ್ಕಂಥ ಗೋವನಿತಾಶ್ರಮಕ್ಕೆ ಹಾಕೊಳ್ಳುವಂಥ ಗೋದತ್ತು ಸ್ವೀಕಾರ, ಅದೇ ರೀತಿಯಾಗಿ ನಾಡ್ದಾಗುವಂಥ ಹಿಂದೂ ಸಂಘ ಆಯೋಜನಾ ಸಮಿತಿಯವರು ಮಾಡುವಂಥ ಕರ್ತವ್ಯಗಳೆಲ್ಲ ಪ್ರಾರಂಭ ಮಾಡಿದ್ದೇವೆ. ಹಿಂದೂ ಸಂಘಟನೆ ಆಗುವಂಥ ಕರ್ತವ್ಯ ಭಗವಂತನ ಚಿತ್ತಕ್ಕೆ ಬಂದು ನಮಗಾಗುವಂಥ ಅನ್ಯಾಯವನ್ನು ಭಗವಂತ ದೂರೀಕರಿಸಿ ನಮಗೆ ಸ್ಥೈರ್ಯ ಧೈರ್ಯವನ್ನು ಕೆಲಸ ಮಾಡಬೇಕಾದ ಶಕ್ತಿಯನ್ನು ಕೊಟ್ಟು ಭಗವಂತ ನಡೆಸಿಕೊಡಬೇಕು ಅಂತ ಆ ಪಾಲನಾಕತ್ವವಾಗಿರತಕ್ಕಂತಹ ಮಹಾವಿಷ್ಣುವಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ವಿ. ಪತ್ರಾಣ ದೇವರ ಪಾದಾಲಿಂದ ಗೋವಿಂದಾನಿ ಗೋವಿಂದ. ಚಂದ್ರ ಜಾತವೇದೋ ಮಹಾವಹ ಮಹಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನಿ ವಿಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ ದೇವತಾಭ್ಯೋ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಭದ್ರಂ ಕರ್ಣೇ ವಿಷಣಿಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷೇಪೇಹಿ ದುಷ್ಮವಾಂಸಸ್ತನೋ ವಿಷೇಮ ದೇವಹಿತಂ ಯದಾಯೋಃ ದೇವಲಗ್ನಂ ಸುತಿನಂದ ದೇವಾಃ ತಾರಾಬಲಂ ಚಂದ್ರಬಲಂ ದೇವಾಃ ವಿದ್ಯಾಬಲಂ ದೈವಬಲಂ ದೇವಾ ಲಕ್ಷ್ಮೀಪತಿ ಧ್ರುವಾಧ್ಯ ಧ್ರುವ ಪೃಥಿವೀ ಧ್ರುವ ಪರ್ವತಾ ಇಮೇ ರಾಷ್ಟ್ರಂ ಧಾರಯತಾಂ ಧ್ರುವಂ ಪ್ರಜಾಪಿ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಾಃ. ಓಂ ಬ್ರಾಹ್ಮಣೇಭ್ಯಃ ಕೂಡ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಆದಷ್ಟು ಬೇಗನೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸಭಾ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮುಗಿಸುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕಿಕೊಂಡಿದ್ದು ಎಲ್ಲ ಕಾರ್ಯಕರ್ತರು ಕೂಡ ದಯಮಾಡಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೆ. ಆತ್ಮೀಯ ಬಂಧುಗಳೇ, ವಿಶ್ವಭಾರತಿ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ 39ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಗೋದತ್ತು ಸ್ವೀಕಾರದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ಜಯರಾಮ್ ಶೆಟ್ಟಿ ಇವರಲ್ಲಿ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು, ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ಸ್ ಬೆಂಗಳೂರು, ಅದೇ ರೀತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಡುಪಿಯ ಪ್ರಾಂಶುಪಾಲರಾದಂಥ ನವೀನ್ ಎನ್ ಕೋಣಾಜೆ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಸೇವಾ ಪ್ರಮುಖರಾದಂಥ ಗೋಪಾಲ್ ಕುತ್ತಾರ್, ಅದೇ ರೀತಿ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಉಳ್ಳಾಲ ಇದರ ಅಧ್ಯಕ್ಷರಾದಂಥ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ವಿಜಯನ್ ಕೆ, ಅದೇ ರೀತಿ ಶ್ರೀಯುತ ಜಯಂತ್ ಕಾಪಿಕಾಡ್ ಕಿಚನ್ ವರ್ಲ್ಡ್ ಮಂಗಳೂರು, ಶ್ರೀ ಸುಂದರಗಟ್ಟಿ ಭುವನ್ ಕನ್ಸ್ಟ್ರಕ್ಷನ್ಸ್ ತೊಕ್ಕೋಟು, ಶ್ರೀ ರಾಘವ ಗಟ್ಟಿ, ಸದಸ್ಯರು ಕೋಟೆಕಾರು ಪಟ್ಟಣ ಪಂಚಾಯತು, ಶ್ರೀ ಜಯಂತ್ ಕೊಂಡಾಣ, ಅಧ್ಯಕ್ಷರು ತೀಯ ಸಮಾಜ ಉಳ್ಳಾಲ ವಲಯ, ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜೊತೆಯಲ್ಲಿ ಸಮಿತಿಯ ಟ್ರಸ್ಟ್ನ ಕೋಶಾಧಿಕಾರಿಗಳಾದಂಥ ಶ್ರೀನಿವಾಸ ಶೆಟ್ಟಿ ಮಾಡೂರು, ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ
ರಂಜಿತ್ ಮಾಡೂರು, ಅದೇ ರೀತಿ ಸಮಿತಿಯ ಮಹಿಳಾ ಮಂಡಲದ ಅಧ್ಯಕ್ಷರಾದಂಥ ಶ್ರೀಮತಿ ಸರಸ್ವತಿ ಕೃಷ್ಣಮೂರ್ತಿ ಇವರುಗಳೆಲ್ಲರೂ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಕಳೆದ 7 ವರ್ಷಗಳಲ್ಲಿ ನಿತ್ಯ ನಿರಂತರವಾಗಿ ಸೇವಾ ಚಟುವಟಿಕೆಗಳು, ಮಂದಿರ ಉದ್ಘಾಟನೆ ನಂತರದಲ್ಲಿ ಪ್ರತಿಯೊಂದು ವರ್ಷದಲ್ಲೂ ಕೂಡ ಬೇರೆ ಬೇರೆ ಕಾಮಗಾರಿಗಳ ಉದ್ಘಾಟನೆಗಳನ್ನು ಮಾಡಿಕೊಂಡು ಬಂದು ಇವತ್ತು ನಾಮಫಲಕದ ಉದ್ಘಾಟನೆಯನ್ನು ಮಾಡಿಕೊಂಡು ಸಭಾ ಕಾರ್ಯಕ್ರಮದ ಅಂಚಿನಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಈ ಭಾಗದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಂಸ್ಥೆಯಾಗಿದ್ದುಕೊಂಡು ಇವತ್ತು 39ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಈ ದಿನ ಗೋದತ್ತು ಸ್ವೀಕಾರ, ಅದೇ ರೀತಿಯಲ್ಲಿ ನಾಮಫಲಕ ಉದ್ಘಾಟನೆ, ಅದೇ ರೀತಿ ನಾಡಿದ್ದು ನಡೆಯುವಂಥ ಹಿಂದೂ ಸಂಗಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವೂ ಕೂಡ ಇವತ್ತಿನ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಬಂದಿರುವಂಥ ಎಲ್ಲ ಗಣ್ಯರನ್ನು, ಸೇರಿರ್ತಕ್ಕಂಥ ಎಲ್ಲ ಸದಸ್ಯರುಗಳನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಡಬೇಕಾಗಿ ಮಹಿಳಾ ಸಮಿತಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ, ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಕೈ ಹಿಡಿದು ನೀ ನಡೆಸು ಮುಂದೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ನಾಮಫಲಕದ ಉದ್ಘಾಟನೆಯನ್ನು ಮಾಡಿದಂಥವರು, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಈ ಭಾಗದಲ್ಲಿ ಸಂಘಟನೆಯನ್ನು ಕಟ್ಟಿದಂಥವರು, ಪಕ್ಷವನ್ನು ಬೆಳೆಸಿದಂಥವರು, ಹಿರಿಯರಾದಂಥ ಶ್ರೀಯುತ ಜಯರಾಮ್ ಶೆಟ್ಟಿ ಕೋಟೆಕಾರು ಇವರ ಉಪಸ್ಥಿತಿಯಲ್ಲಿ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಸಮಿತಿಯ ಕಾರ್ಯದರ್ಶಿಗಳಾದಂಥ ಪುರುಷೋತ್ತಮ ಗಟ್ಟಿಮಾಡೂರು ಇವರು. ಶ್ರೀ ಸತ್ಯನಾರಾಯಣ ಮಂದಿರದ ಶ್ರೀ ಸತ್ಯನಾರಾಯಣ ದೇವರ ಪಾದದು ಅಡ್ಡಬರುವುದು ಅಂಚನೆ ಇಂಥ 39ನೇ ವರ್ಷದ 39ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಗೆ ಚಾಲನೆ ಕೊರದು ಇತ್ತ ಇದನ್ನೇ ನಾಮಫಲಕ ಉದ್ಘಾಟನೆ ಮಲ್ತನ ಗಣ್ಯರಿಗಳ ಅಭಿನಂದನೆ ಸಲ್ಲಿಸುವ ಒಂದು ಅಂಜನೆ ಇತ್ತ ಸಭಾ ವೇದಿಕೆಡು ಈ ಒಂಜಿ ಸಭಾ ಕಾರ್ಯಕ್ರಮ ಅಂಜನೆ. ಇಂಥ ಈ ಸಭಾ ಕಾರ್ಯಕ್ರಮಕ್ಕೂ ಅಧ್ಯಕ್ಷರಾದ ನಮ್ಮೊಟ್ಟಿಗುಳ್ಳಿಯರು ಶ್ರೀ ಜಯರಾಮ್ ಶೆಟ್ಟಿ, ಮಾಜಿ ಶಾಸಕರು ಉಲ್ಲಾಲ ವಿಧಾನಸಭಾ ಕ್ಷೇತ್ರ ಮೇರೆಗೆ ನಮ್ಮ ಮಂದಿರ ಪಕ್ಕ ಟ್ರಸ್ಟ್ ಪರವಾದ ಅನಂತ ಕೃತಜ್ಞತೆ ಸಲ್ಲಿಸೋದು ಅವರಿಗೆ ಹಾರ್ದಿಕವಾದ ಸ್ವಾಗತ ಬಯಸೋದಿಲ್ಲ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರನ್ನು ಶ್ರೀನಿವಾಸ್ ಶೆಟ್ಟಿ ಮಾಡೋರು ಟ್ರಸ್ಟ್ನ ಕೋಶಾಧಿಕಾರಿಗಳು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ವರ್ಷ 80 ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನಷ್ಟು ಆಯುರಾರೋಗ್ಯ ಭಾಗ್ಯಗಳು ತಮ್ಮದಾಗಲಿ ಅನ್ನುವಂಥ ಶುಭ ಹಾರೈಕೆಗಳ ಮಾತುಗಳೊಂದಿಗೆ ವಂದನೆಗಳು. ನಮ್ಮ ಈ ಸಭಾ ವೇದಿಕೆಡು ನಮ್ಮೊಟ್ಟಿಗೆ ಆಸೀನರಾದುಳ್ಳೇರು ಮುಖ್ಯ ಅತಿಥಿಗೆ ಅನ್ನಿಸಿನ ಶ್ರೀ ಗೋಪಾಲ್ ಕುತ್ತಾರ್, ಪ್ರಾಂತ ಸಹ ಸೇವಕ ಪ್ರಮ್, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಪ್ರಾಂತ ಮೇರೆಗಳ ನಮ್ಮ ಸಮಿತಿ ಪಕ್ಕ ಟ್ರಸ್ಟದ ಪರವಾದ ಆರ್ಥಿಕವಾದ ಸುಸ್ವಾಗತವನ್ನು ಬಯಸಬಹುದು. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲ್ ಕುತ್ತಾರ್, ಪ್ರಾಂತ ಸಹ ಸೇವಾ ಪ್ರಮುಖರು, ವಿಶ್ವ ಹಿಂದೂ ಪರಿಷತ್ತು ಕರ್ನಾಟಕ ದಕ್ಷಿಣ ಪ್ರಾಂತ. ಅಂಜನೆ ನಮ್ಮೊಟ್ಟಿಗೆ ಬುಕ್ಕುಂಜ ಅತಿಥಿ ನಮ್ಮ ಈ ಒಂದು ಸಭಾ ವೇದಿಕೆ ಆಸೀನರಾದುಳ್ಳೇರು ಶ್ರೀ ವಿಜಯನ್ ಕೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಸೋಮೇಶ್ವರ, ನಿಕಟಪೂರ್ವ ಅಧ್ಯಕ್ಷರು ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಉಲ್ಲಾಲ ಮೇರೆಲ್ಲ ನಮ್ಮೊಟ್ಟಿಗೆ ನಂಗೆ ಪೂರ್ಣ ರೀತಿಯ ಸಹಕಾರ ಗೊತ್ತಂಚಿನಾರು. ಮೇರೆಲ್ಲ ಎಂಕಲು ನಮ್ಮ ಸಮಿತಿ ಪಕ್ಕ ಟ್ರಸ್ಟ್ದ ಪರವಾದ ಆರ್ಥಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ ಇವರಿಗೆ ಸರ್ಪಂಗಳ ಈಶ್ವರ ಭಟ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಮಿತಿಯ ಹಿರಿಯರು ಶ್ರೀಯುತ ಸರ್ಪಂಗಳ ಈಶ್ವರ ಭಟ್ ಇವರು
ಶ್ರೀಯುತ ವಿಜಯನ್ ಕೆ, ಮಾಜಿ ಸೈನಿಕರು ಬಂಧುಗಳೇ. ಈ ವೇದಿಕೆಯಲ್ಲಿ ಮಾಜಿ ಸೈನಿಕರೊಬ್ಬರು ನಮ್ಮ ವೇದಿಕೆಯಲ್ಲಿದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಉಳ್ಳಾಲ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿದ್ದುಕೊಂಡು ಲಯನ್ಸ್ ಕ್ಲಬ್ ಸೋಮೇಶ್ವರ ವಲಯದ ಅಧ್ಯಕ್ಷರಾಗಿದ್ದುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯ ಸ್ವಾಗತ. ಅಂಜನೆ ಇಂದ ಈ ಸಮಾರಂಭಕ್ಕೆ ಚಂದ್ರಶೇಖರ್ ಹೆಣ್ಣಾಲ್ ಬರಡಿತ್ತನು ಆರು ವಿದೇಶಕ್ಕೆ ಪೋನಿಡ್ದು ಅದನ್ನ ಪೂರ್ಣ ಸಹಕಾರವನ್ನು ನಮ್ಗೆ ಪಂಡದು ಸಹಕಾರ ಕೊಡ್ತಾರೆ. ಅಂಚನೆ ನಮ್ಮ ಈ ವೇದಿಕೆಡೆ ಶ್ರೀ ಜಯಂತ್ ಕಾಪಿಕಾಡ್ ಕಿಚನ್ ವರ್ಲ್ಡ್ಸ್ ಮಂಗಳೂರು ಮೇಲ ನಮ್ಮೊಟ್ಟಿಗೆ ಈ ವೇದಿಕೆಡೆ ಆಸೀನರಾದುಳ್ಳ್ಯರು ಅರೆಗಳ ನಮ್ಮ ಸಮಿತಿ ಪಕ್ಕ ಟ್ರಸ್ಟ್ ಪರವಾದ ಹಾರ್ದಿಕವಾದ ಸುಸ್ವಾಗತ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಮಹಾಬಲ ಶೆಟ್ಟಿಯವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಮಿತಿ ಹಿರಿಯರು ಮಹಾಬಲ ಶೆಟ್ಟಿ, ಅದೇ ರೀತಿ ಜಯಂತ್ ಕಾಪಿಕಾಡ್ ಕಿಚನ್ ವರ್ಲ್ಡ್ ಮಂಗಳೂರು ಇದರ ಮಾಲಕರು ಕೂಡ ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅಂಜನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಸುಂದರಗಟ್ಟಿ ಭುವನ್ ಕನ್ಸ್ಟ್ರಕ್ಷನ್ ತಗೊಟ್ಟು ಮೇಲ ನಮ್ಮೊಟ್ಟಿಗೆ ಈ ಒಂಜಿ ವೇದಿಕೆ ಡುಲ್ಲೇರು ಮೇರೆಗೆ ಆರ್ಥಿಕ ಸುಸ್ವಾಗತ. ಅಂಜನೆ ಮೇರೆಗೆ ನಮ್ಮ ವಿಶ್ವಭಾರತಿ ಬಕ್ಕ ಟ್ರಸ್ಟ್ ಪರವಾದ ಸುಸ್ವಾಗತವನ್ನು ಬಯಸೊಂದುಲ್ಲ. ಇವರನ್ನು ಕೃಷ್ಣ ನಾಯಕರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಿತಿಯ ಹಿರಿಯರು ಅದೇ ರೀತಿ ಒಂದಷ್ಟು ಸೇವಾ ಚಟುವಟಿಕೆಗಳ ಮುಖಾಂತರ ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೃಷ್ಣ ನಾಯಕ್ ಇವರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಯುತ ಸುಂದರಗಟ್ಟಿ ಭುವನ್ ಕನ್ಸ್ಟ್ರಕ್ಷನ್ಸ್ ತಕ್ಕೋಟು ಇವರನ್ನು ಅತ್ಯಂತ ಪ್ರೀತಿಯ ಸ್ವಾಗತ. ಅಂಜನೆ ಈ ಸಮಾರಂಭದ ಮುಖ್ಯ ಅತಿಥಿಯಾದ ದಿವ್ಯ ಸತೀಶ್ ಶೆಟ್ಟಿ ಕೋಟೆಗಾರ ಪಂಚಾಯತ್ ಅಧ್ಯಕ್ಷರು ನಮ್ಮೊಟ್ಟಿಗೆ ಉಳ್ಳೇರು ಅವರಿಗೆಲ್ಲ ನಮ್ಮ ಸಮಿತಿ ಪಕ್ಕ ಟ್ರಸ್ಟ್ ಪರವಾದ ಆರ್ಥಿಕವಾದ ಸುಸ್ವಾಗತ ಬಯಸೊಂದಿಲ್ಲ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಶ್ರೀಮತಿ ಸರಸ್ವತಿ ಕೃಷ್ಣಮೂರ್ತಿ ಅವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅಂಜನೆ ನಮ್ಮ ಈ ವಿಶ್ವಭಾರತಿ ಟ್ರಸ್ಟ್ದ ಕೋಶಾಧಿಕಾರಿ ಅನಂತನ ಶ್ರೀನಿವಾಸ ಶೆಟ್ಟಿ ಮಾಡೂರು ನಮ್ಮೊಟ್ಟಿಗೆ ಈ ವೇದಿಕೆ ಅಂಚಂದುಳ್ಳೇರು ಅವರಿಗೆಲ್ಲ ನಮ್ಮ ಟ್ರಸ್ಟ್ ಪಕ್ಕ ಸಮಿತಿ ಪರವಾದ ಹಾರ್ದಿಕವಾದ ಸುಸ್ವಾಗತ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇವರಿಗೆ ಪ್ರವೀಣ್ ಕುಮಾರ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಮಿತಿಯ ಟ್ರಸ್ಟ್ನ ಕೋಶಾಧಿಕಾರಿಗಳು, ಈ ಸಮಿತಿಯ ಬೆನ್ನೆಲುಬು ಕೂಡ ಹೌದು, ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಮಾಡೂರು ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಪ್ರವೀಣ್ ಕುಮಾರ್ ಇವರು ಈ ಸತ್ಯನಾರಾಯಣ ಸಮಿತಿನ ಅಧ್ಯಕ್ಷರಂಚಿನ ರಂಜಿತ್ ಸತ್ಯನಾರಾಯಣ ನಗರ ಮೇಲ ನಮ್ಮೊಟ್ಟಿಗೆ ಈ ವೇದಿಕೆ ಗುಳ್ಳ್ಯರು ಅವರಿಗೆಲ್ಲ ನಮ್ಮ ಟ್ರಸ್ಟ್ ಪಕ್ಕ ಸಮಿತಿ ಪರವಾದ ಹಾರ್ದಿಕವಾದ ಸುಸ್ವಾಗತ ಬಯಸೊಂದಿಲ್ಲ. ಇವರಿಗೆ ಚಂದ್ರ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಂದ್ರಹಾಸ್ ಮಾಡೂರು ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂಜನೆ ನಮ್ಮ ಈ ಪೂಜಾ ಸಮಿತಿಯ ಮಹಿಳಾ ವಿಭಾಗದ ಅಧ್ಯಕ್ಷರಾಂಜನ ಸರಸ್ವತಿ ಕೃಷ್ಣಮೂರ್ತಿ ಹಾಲ ನಮ್ಮ ಈ ವೇದಿಕೆ ಉಳ್ಳೇರು ಅವರಿಗೆಲ್ಲ ನಮ್ಮ ಟ್ರಸ್ಟ್ ಪಕ್ಕ ಸಮಿತಿ ಪರವಾದ ಆರ್ಥಿಕವಾದ ಸುಸ್ವಾಗತ. ಇವರನ್ನ ಪ್ರೇಮ ಶೆಟ್ಟಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಜನೆ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರು ಅಂಜ ಮಾತಾ ಭಕ್ತಾಭಿಯಾನಲ್ಲ ಅಂಜನ ಸಾರ್ವಜನಿಕ ಮಾತೆರೆಗಳ ಒಂಜೆ ಪಾತ್ರೆ ಸುಸ್ವಾಗತ ಬಯಸಂದು ಈ ಸುಸ್ವಾಗತವನ್ನು ಮುಗಿಪ. ನಮಸ್ತೆ. ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂಥ ಪುರುಷೋತ್ತಮ ಗಟ್ಟಿ ಕಾರ್ಯದರ್ಶಿಗಳು ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಘಟನೆಯ ವಿವಿಧ ಕ್ಷೇತ್ರಗಳ ಹಿರಿಯರನ್ನ ಉಪಸ್ಥಿತಿಯನ್ನು ಗೌರವಿಸ್ತಾ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮುಖಾಂತರ ಉದ್ಘಾಟನೆ ಮಾಡಿಕೊಡಬೇಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಯಾಣದಲ್ಲಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಇವತ್ತು ಮಂದಿರ ನಿರ್ಮಾಣಗೊಂಡು 7 ವರ್ಷಗಳು ಪೂರ್ಣಗೊಳ್ಳುತ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನಷ್ಟು ಚಟುವಟಿಕೆಗಳು ಆಗಲಿ ಅನ್ನುವಂಥ ಸದಾಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನೆಯ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಈ ಭಾಗದಲ್ಲಿ
ಮಾಜಿ ಶಾಸಕರಾಗಿದ್ದುಕೊಂಡು ಅನೇಕ ಕೈಂಕರ್ಯಗಳನ್ನು ಮಾಡಿದಂತಹ ಅದ್ಭುತ ವ್ಯಕ್ತಿತ್ವ ಶ್ರೀಯುತ ಜಯರಾಮ್ ಶೆಟ್ಟಿ ಇವರ ಹಸ್ತದ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಹಿರಿಯರ ಸಮಕ್ಷಮದಲ್ಲಿ 39ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ಸಭಾ ಕಾರ್ಯಕ್ರಮದ ವೇದಿಕೆಯ ಉದ್ಘಾಟನೆಗೊಳ್ಳುತ್ತಾ ಇದೆ. ಬಂದಿರುವಂತಹ ಎಲ್ಲ ಗಣ್ಯರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಇದೀಗ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮುಖಾಂತರ ಮಾತುಗಳನ್ನಾಡಲಿಕ್ಕಿದ್ದಾರೆ ಟ್ರಸ್ಟ್ನ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಶೆಟ್ಟಿ ಮಾಡೂರು ಇವರು. ಆರಾಧ್ಯ ದೇವರಾಯನಂಚಿನ ಶ್ರೀ ಸತ್ಯನಾರಾಯಣ ದೇವರನ್ನು ದುಂಬುದಿ ಒಂದು ಗ್ರಾಮದ ಪೂರ್ವ ದೈವ ದೇವರನ್ನ ಪಾದವು ಅಡ್ಡಬಾರ್ದು ನಮ್ಮ ವೇದಿಕೆ ಎಡುಪುನಂಜಿನ ನಮ್ಮ ಎನ್ನ ಆತ್ಮೀಯರ್ಲಾಂದು ನಮ್ಮ ಇಂಥ ಕಾರ್ಯಕ್ರಮದ ಅಧ್ಯಕ್ಷರ್ಲಾಂದು ಮಾಜಿ ಶಾಸಕರಾಯನಂಜಿನ ಉಳ್ಳಾಲ ಜಯರಾಮ್ ಶೆಟ್ಟಿ ಉಳ್ಳಾಳ ಇವರಿಗೆಲ್ಲ ಬೊಕ್ಕ ಮಾತ ವೇದಿಕೆಡಿತನ ಗಣ್ಯರಿಗೆಲ್ಲ ಆತ್ಮೀಯವಾದ ಸ್ವಾಗತವಂಥದ್ದು ಏನು ಒಂಜಿ ರೆಡ್ಡು ನಮ್ಮ ಸಮಿತಿದ ಪರವಾದ ಪ್ರಸ್ತಾವನೆ ಮನ್ಪಯಲ್ಲೇ ಬಂದುಲೆ ಕರಿಣ 30 ವರ್ಷಗದುಂಬು ವಿಶ್ವ ಹಿಂದೂ ಪರಿಷತ್ ಪನ್ಪುನಂಚಿನ ಒಂಜಿ ಸಂಘಟನೆ ಸನ್ಮಾನ್ಯ ಜಲಂಧರ್ ರೈ ಗಂಗಾಧರ್ ಶೆಟ್ಟಿ ಬೊಕ್ಕ ಹಲವಾರು ಹಿರಿಯ ಗಣ್ಯರು ಅಪ್ಪ ಎಂಕುಲು ಮಾತು ಎಲ್ಲಿ ಎಂಗ್ಲಿಗೆ ಗೊತ್ತಿಜ್ಜಿ ಅಕಲು ಮಂತ ಒಂಜಿ ವಿಶ್ವ ಹಿಂದೂ ಪರಿಷತ್ ಪನ್ಪುನಂಚಿನ ಒಂಜಿ ಸಂಘಟನೆ ಕಟ್ಟಿರಿ ಅವು ಕ್ರಮೇಣ ಬುಲ್ಲೆ ಆಯ್ತು ಒಟ್ಟಿಗೆ ಎಂಕಲು ಸತ್ಯನಾರಾಯಣ ಪೂಜೆ ಮನ್ಪೊಳೊಂದು ಅಂಥದ್ದು ಸತ್ಯನಾರಾಯಣ ಪೂಜೆದ ತೀರ್ಮಾನ ಉಂಟು ಅಂಚೆ ವರ್ಷ ಇನ್ನಿಕ್ಕೆ 39 ವರ್ಷದ ನಮ್ಮ ಸತ್ಯನಾರಾಯಣ ಪೂಜೆ ನಡ್ತೊಂದುಂಡು ಈ ನಮ್ಮ ಹೇಳ್ಬೇಕ ಅಂತ ಅಯೋಧ್ಯದ ಗಲಾಟೆ ಹಿಡ್ಬೇಕು ನಮ್ಮ ಆಯ್ಕೆ ವಿಶ್ವ ಹಿಂದೂ ಪರಿಷತ್ತಿಗೆ ವಿಶ್ವಭಾರತಿ ಪನ್ಪುನಂಚಿನ ಒಂಜಿ ಸಂಸ್ಥೆದ ಪುದರ್ ನಮ್ಮ ಏಕನಾಥ್ ಬಾಳಿಗೇರ್ ಕಾರ್ಯದರ್ಶಿದ ನೆಟ್ಟು ಟ್ರಸ್ಟ್ ತಯಾರು ಮಂತ ಆ ಟ್ರಸ್ಟ್ದ ಮುಖಾಂತರ ಎಂಗ್ಲಿಗೆ ಒಂಚೂರು ಜಾಗದ ಸಮಸ್ಯೆ ಇತ್ತು ನಡೆದವರ ಎಂಗ್ಲಿಗೆ ಸಾಧಾರಣ ಒಂಜಿ 10-20 ವರ್ಷಗಳು ಎಂಗ್ಲಿಗೆ ಈ ಜಾಗದ ದಾಲವಣ ಪೆರ್ಲಾಯಿಜಿ ಆಂಡ 5 ಒಕ್ಕ ಹಿರಿಯರ ಮಾರ್ಗದರ್ಶನಗಳು ಒಂಜಿ ಎಲ್ಲ ಅಶ್ವತ್ಥ ಕಟ್ಟೆ ಬಂದದ್ದು ಅಲ್ಪ ಸತ್ಯನಾರಾಯಣ ಪೂಜೆ ಮನ್ಪುಗ ಅಂದ್ಕೊಂಡದ್ದು ಅಲ್ಪ ಸತ್ಯನಾರಾಯಣ ಪೂಜೆ ಶುರುವಂತ 5 ಪಕ್ಕ ಎಂಗ್ಲೊಂಜಿ ಇಂಚಿನ ಪ್ರಶ್ನೆ ಹಿಡಿಕೆ ನನಗ ಮಂಡೇರಿ ನಿಖಲವರ ತಂತಿರ್ದಾರ ನಡೆ ಪೋಲೆ ಅಲ್ಪ ಆರ್ನೊಂಜಿ ಆಶೀರ್ವಾದ ತೊಂದಲೆ ಅಂಚೆ 6 ನಡೆ ಪೋನಾಗ 6 ಪಾತ್ರೆ ಮಂಡೇರಿ ನಿಖಲು ಭಜನೆ ಮನ್ಪುಲೆ ನಿಖಲ ಸಂಘಟನೆ ಪುಲೆ ಪುನದು ಅಂಚೆನೆ ಇತ್ತೆ ಒಂಜಿ ಭಜನಾ ಸಂಘಟನೆ ಎಲ್ಲ ಇಂಕ ಪ್ರಯೋಜನ ಭಾರಿ ಪೊರ್ಲುಡು ನಮ್ಮ ಗ್ರಾಮದ ಪರಿಸರದ ಪೂರ ಮಂದಿರಗಳ ಎಂಗಲ್ನ ಮಹಿಳಾ ತಂಡದ ಸದಸ್ಯರಿರ್ಬೋದು ಎಂಗಲ್ನ ವಿಶ್ವಭಾರತದ ಪುದರ್ನ ಎಡ್ಡೆ ರೈಸವಂದುಲ್ಲೆ ಬಂದುಲೆ ಯಾನ ದಿಂಜ ಪಾತ್ರೆ ಒಪ್ಪುಜಿ ದಾದ ವಿಷಯ ಬಂಡ ಎಂಕಲು 30 ವರ್ಷಗಳು ಅವೇ ಇರುವ ಒಂಜಿ 10 ವರ್ಷದ ಬೊಕ್ಕ ಎಂಕ್ಲಿಗೆ ಮುಲ್ಪ ಒಂಜಿ ದೇವ ದಾನ್ನ ಕಣ್ಣು ಬುಲಾಯರಿ ಒಂಜಿ ಕೆಲಸನು ಮನ್ಪಾಲ್ ಬತ್ತ ಸುರುಟು ಕಟ್ಟೆ ಅಂಡು 5 ಒಕ್ಕ ಪಿರೋದ ಹಾಲ್ ಅಂಡು 5 ಒಕ್ಕ ಎದುರು ಮಂದಿರ ಕಟ್ಟೋದು ಮಂದಿರ ಅಂಡು 5 ಒಕ್ಕ ಹಾಲ್ ಅಂಡು ಹಾಲ್ ಅದು 5 ವರ್ಷ ಇನಿ ಮುಟ್ಟಲ್ಲ ಸಾಧಾರಣ ಒಂಜಿ 10 ವರ್ಷಡು ವರ್ಷದಲ್ಲಿ ಒಂಜಿ ಇಂಚಿನಾಳ ಒಂಜಿ ಕಮ್ಮಿಡ್ಲ ಒಂಜಿ 5-7 ಲಕ್ಷ ರೂಪಾಯಿದ ಅಂಚಿನ ಕೆಲಸನು ಎಂಕಲು ಮಲ್ಪ ಒಂದು ಆಯ್ತ ಈ ಸರ್ತಿಲ್ಲ ನೆಕ್ ನಮ್ಮ ಮಂದಿರಗೂ ಪೇಂಟ್ ಬೊಕ್ಕ ನೆಕ್ ಸೈಡ್ ಗ್ಲಾಸ್ ಬಾಡ್ಯಾರ ಕೊಡೋದು ಕಮ್ಮಿಡ್ಲ ಒಂಜಿ 3 ಲಕ್ಷ ರೂಪಾಯಿ ಖರ್ಚು ಆತಂದು ನಾನು ದುಂಬುಗಳ ಎಂಗ್ಲು ನೆಕೊಂಜಿ ಒಂಜಿ ನೇನು ಒಂಜಿ ಪೂರ್ತಿ ನಮ್ಮ ಹಾಲ್ ತೋಜುಂಡು ನನ್ನ ನೆಕೊಂಜಿ ಮಿತ್ತಿಗೆ ಶೀಟ್ ಬಾರ್ದು ಐನೊಂಜಿ ಸೋಕು ಮಂತದ್ದು ಹಾಲ್ದ ಲೆಕ್ಕ ಮಲ್ಪೊಳದು ಪನ್ಪೊಂಜಿನ ಉದ್ದೇಶನೂ ದೀತ ಆ ಉದ್ದೇಶಲೇವು ಮಾತ ನಿಕಲ್ನ ಸಹಕಾರ ಬೋರ್ಡು ದುಂಬುದ ಕಾರ್ಯಕ್ರಮ ಪೊರ್ಲುಡು ನಡಪಾರಿ ಎಂಗ್ಲಿಗೆ ಸಹಕಾರ ಕೊರೋಡು ಬೊಕ್ಕ ಎಂಗ್ಲು ಒಂಜಿ ಪಂಚಾಯತ್ಗೆ ಒಂಜಿ ಮನವಿ ಕೊರ್ತ ಎಂಗ್ಲ ನೆಕ್ ದಾದಾಂಡ ಒಂಜಿ ಸಹಾಯ ಮನ್ಪುಲಿಂದ ಅಧ್ಯಕ್ಷರಲ್ಲೇರಿ ಎಂಗ್ಲ ಕಾರ್ಪೊರೇಟರ್ ಸುಜಿತ್ ಮಾಡೋರ್ಲೇರಿ ಅಕ್ಕಲ್ದ ಎಂಕ್ಲು ಇತ್ತೆಲ್ಲ ಈ ಸಾರ್ವಜನಿಕವಾದ ನಿಕಟ ಪ್ರಾರ್ಥನೆ ದಾದಾಂಡ ಒಂಜಿ
ಸಹಾಯ ಮನ್ಪೊಡು ದಯಪಂಡ ಎಂಗಳು ಈತು ವರ್ಷ ಬಂತನ ಕಾರ್ಯಗಳ ಎಂಗುಲ್ದಾಲ ಎಂಗಳು ಕೈ ಇತ್ತದು ಬಂತಿನತ್ತು ಪ್ರತಿ ವರ್ಷಲ ಕರಿ ವರ್ಷ ಹಾಲಿಗೆ ಎದುರು ಶೀಟ್ ಬಾಡ್ಯಾರ 5 ಲಕ್ಷ ರೂಪಾಯಿ ಖರ್ಚಾದನು ಎಂಗಳಿಗೆ ಖಾಲಿ 3 ಲಕ್ಷ ರೂಪಾಯಿ ಸಂಘಟನೆ ನೆಟ್ ಕಲೆಕ್ಷನ್ ಆಗ್ತದೆ ಬಾಕಿದ ಪೂರ ಎಂಗಳು ಕೈದು ಬಾಡಲ್ಲ ಮತ್ತು ಸಾಲಡುಂಡು ಅಣ್ಣ ಅವು ಆಯ್ತದಲ್ಲ ಮಂಡ್ಯ ವಿಚ್ಚೇಜಿ ಸಾಲದ ಅಣ್ಣ 5 ಬಕ್ಕ ಇತ್ತೆ ನೇಕಲ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ ನಾನು ನೇಕಳ ದಾದನ ಮಾತೆಲ್ಲ ಒಂಚೂರು ಹೆಲ್ಪ್ ಮಂತಾಡ ಎಂಗಳ ಕಾರ್ಯ ನನ್ನ ದುಂಬು ಪೋಯರೆ ಸಾಧ್ಯತೆ ಉಂಡು ಒಂದು ಪಂಡ್ಕೊಂಡು ಒಂಜಿ ಆಶೆಡ್ ನಿಕಲ ಪೂರ ಬೊಕ ಎಂಗಳು ಈ ಹಾಲು ಮುಂದಾದ ಎಂಗಳು ದಾಲ ಏನು ಎಂಗಳು ಕಾಸು ಬಂದ್ಬೋಡು ಬಂದ್ಕೊಂಡು ಉದ್ದೇಶ ಬಂತ ಮಾತ್ರ ಸಾರ್ವಜನಿಕ ಸಭೆ ಸಮಾರಂಭಗಳು ಬೊಕ್ಕ ಮೀಟಿಂಗ್ಲು ವಿಶ್ವ ಹಿಂದೂ ಪರಿಷತ್ ಮೀಟಿಂಗ್ ಧರ್ಮಸ್ಥಳದ ಸ್ವಸಹಾಯದ ಮೀಟಿಂಗ್ ವಾರ ವಾರ ದಿನಾಲ ಯೋಗ ಕ್ಲಾಸ್ ನಡಪಡು ಸಂಗೀತ ಕ್ಲಾಸ್ ಮಂತಂತ ఒక ಇತ್ತೆ ಧರ್ಮ ಶಿಕ್ಷಣದ ಕಾರ್ಯಕ್ರಮ ಉಂಡು ಆಂಡ್ಲ ಎಂಕ್ಲು 7 ಒಂಜಿ 10 ವಯಸ್ಸದಾಲ ನಿಕ್ಲು ಇದು ಕಾಸು ಕೊರ್ಲೇಂದು ಪಂಡದ ಕೇಂಜ ಬೊಕಲ ಒಂಜಿ ಚೂರು ವರ ಎಂಕ್ಲೆ ಒಂಚೂರು ತಾಪತ್ತಂಡ ಅಪಗ ಪಂಡದಿತ್ತು ಒಂಜಿ ಮೀಟಿಂಗ್ ಮಾಡ್ಕೊಂಡಾಗಲ ಒಂಜಿ ಎರಾಂಡ್ಲ ಒಂಜಿ 250 ರೂಪಾಯಿ ಇಂಗ್ಲಿಗೆ ಆಯ್ತಾ ಆಣಿದ ಖರ್ಚಿಗೆ ಕೊರ್ಲೇ ಮಾಡೋದು ಒಂಜಿ ಕೇಂದ್ರಿತ್ತ ಆಂಡ್ಲ ಬೊಕ್ಕ ಇಂಕ್ಲಿಗೆ ಬೇಜಾರನ್ನು ದಯ ಪಡಿಸಿ ನಾನು ಆ ಒಂಜಿ 250 ರೂಪಾಯಿ ಕಾಸು ಕೊಡೋದು ನಮ್ಮ ನಾಚಿಕೆಟ್ಟಿನ ದಯ ಪಂಡದು ಅವೆಲ್ಲ ಇಂಕ್ಲು ಇತ್ತೆ 2 ಕೇನುಜ ಆಂಡ್ಲ ನನ್ನ ದುಂಬುದ ಕಾರ್ಯಕ್ರಮ ಎಂಗ್ಲಿಗೆ ನಾನು ಒಂಜಿ ಮಲ್ಲ ಆಸೆ ಪಂಡ ಈ ಹಾಲನ್ನು ಒಂಜಿ ಸೋಕು ಮಲ್ಪೋಡು ನೆಕ್ ಒಂಜಿ ಮಿತ್ತಿಗೆ ಶೀಟ್ ಬಾಡದು ಐನು ಬಂದೋಬಸ್ತ್ ಪಂಡ ಹೋಯ್ತೆ ನಮ್ಮ ದಾಳಮೂಲ ಸಭಾ ಕಾರ್ಯಕ್ರಮ ಅಂಡ ಜೋರು ಬರ್ಸ ಬತ್ತಂಡ ಆಯ್ತು ಶೀಟದ ಶಬ್ದಡು ಆಯ್ತು ವೈಬ್ರೇಷನ್ ನಂಗೆ ಪಾತೆರ್ನ ಸಣ್ಣ ಕೇನುಜಿ ಈ ಸರ್ತಿ ಒಂಜಿ ಈತು ಮಾತ ಮಂತ ನನ್ನದ ಕೆಲಸವು ಮಾತೆರ್ಲ ನಿಗಳು ತಂಬುರದೇ ಆದ ಸಹಕಾರ ಕೊರಡು ಬಂಡದ ಕೇಳೊಂದು ಯಾಣ ರೆಡ್ಡ ಪಾತ್ರೆ ಅತ್ಯಂತ ಪ್ರೀತಿ ವಂದನೆಗಳು. ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ ಶ್ರೀಯುತ ಜಯಂತ್ ಕೊಂಡಾಣ, ಅಧ್ಯಕ್ಷರು ತೀಯ ಸಮಾಜ ಉಳ್ಳಾಲವಲ. ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಇವರಿಗೆ ಬಾಲಕೃಷ್ಣ ಶೆಟ್ಟಿಗಾರ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮಾಡೂರಿನ ನೀರಿನ ಟ್ಯಾಂಕ್ ಬಳಿಯಲ್ಲಿ ಸಂಘ ಶತಾಬ್ದಿಯ ಕಾರ್ಯಕ್ರಮವಾಗಿರುವಂತ ಹಿಂದೂ ಸಂಗಮದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೋಟೆಕಾರು ಮಂಡಲದ ಕಾರ್ಯಕ್ರಮ ಮಾಡೂರಿನ ನೀರಿನ ಟ್ಯಾಂಕ್ ಬಳಿ ನಡೆಯಲಿದ್ದು, ಇದರ ಆಮಂತ್ರಣ ಪತ್ರಿಕೆ ಉದ್ಘಾಟನೆಯನ್ನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಕೋಟೆಕಾರು ಮಂಡಲದ ಹಿಂದೂ ಸಂಗಮಕ್ಕೆ ಸಂಬಂಧಪಟ್ಟಂತ ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತರು ವೇದಿಕೆಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಾಂಕೇತಿಕವಾಗಿ ಲೋಗವನ್ನು ಕೂಡ ಹಸ್ತಾಂತರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಇವತ್ತಿನ ಲೋಗೋ ಹಸ್ತಾಂತರ, ಅದೇ ರೀತಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಹಿರಿಯರಾದಂಥ ಜಯರಾಮ್ ಶೆಟ್ಟಿ ಇವರ ಮುಖಾಂತರ ಇದೀಗ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಲೋಗೋವನ್ನ ಹಸ್ತಾಂತರ ಮಾಡುವುದರ ಮುಖಾಂತರ, ಲಾಂಛನವನ್ನು ಹಸ್ತಾಂತರ ಮಾಡುವುದರ ಮುಖಾಂತರ ಅಧಿಕೃತ ಚಾಲನೆ ಮೂಲಕ ಇವತ್ತಿನಿಂದ ಅಧಿಕೃತವಾಗಿ ಚಾಲನೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳಿಯೊಂದಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸಾವಿರ ಸಂಖ್ಯೆಯಲ್ಲಿ ಸೇರೋಣ ಅನ್ನುವಂತಹ ಸದಾಶಯದ ಮಾತುಗಳೊಂದಿಗೆ ಅಭಿವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತಹ ಸದಾಶಯ ನಮ್ಮದು. ಕಳೆದ ಅನೇಕ ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತು ಪಜೀರಿನ ಗೋಶಾಲೆಯಲ್ಲಿ ಸೇವಾ ಪ್ರಕಲ್ಪವಾಗಿ ಗೋವುಗಳನ್ನು ಸಾಕ್ತಾ ಇದೆ. ವರ್ಷಗಳಲ್ಲಿ ಗೋ ಹೊರೆಕಾಣಿಕೆಯ ಮುಖಾಂತರ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈ ಬಾರಿ ಕಳೆದ ಹುಣ್ಣಿಮೆಯ ದಿನದಂದು ಈ ಒಂದು ಗೋಕಾಣಿಕೆಯ ಡಬ್ಬಿಯನ್ನು ಇಡುವುದರ ಮುಖಾಂತರ ವಾರ್ಷಿಕವಾಗಿ ಒಂದು ಗೋವನ್ನ ವಿಶ್ವಭಾರತಿಯ ಕಡೆಯಿಂದ ಅಂತ ಹೇಳಿದ್ರೆ ರೂಪಾಯಿ 15,000 ನೀಡಿ ಒಂದು ಗೋವನ್ನು ವಾರ್ಷಿಕವಾಗಿ ದತ್ತು ಪಡೆಯುವಂತಹ ತೀರ್ಮಾನವನ್ನ ಮಾಡಿದ್ದು, ಇದೀಗ ಆ ಗೋಕಾಣಿಕೆಯ ಡಬ್ಬಿಯ ಹಸ್ತಾಂತರವನ್ನ ಸಮಿತಿಯ ಹಿರಿಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮಾಡಿ ಅದನ್ನ ಶ್ರೀಯುತ ಗೋಪಾಲ್ ಕುತ್ತಾರ್, ಅದೇ ರೀತಿ ಪ್ರಖಂಡದ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣ ಕುಪ್ಪಳ, ಪ್ರಖಂಡದ ಕಾರ್ಯದರ್ಶಿಗಳಾದಂತಹ ಕಿಶನ್ ತಾರಿಪಡ್ಪು ಇವರಲ್ಲಿ ಹಸ್ತಾಂತರವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೋವನ್ನ ದತ್ತು ಸ್ವೀಕಾರ ಮಾಡುವಂತ ನಿರ್ಣಯ ಎಲ್ಲ ಅತಿಥಿ ಗಣ್ಯರು ಕೂಡ ದಯಮಾಡಿ ಈ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾಮಫಲಕವನ್ನ ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಈ ಒಂದು ಪುರಸ್ಕೃತ ಫಲಕ, ಪ್ರಮಾಣ ಪತ್ರವನ್ನು ನೀಡ್ತಾ ಆತ್ಮೀಯ ವಂದನೆಗಳು, ಅಭಿವಂದನೆಗಳು ಒಂದಿಗೆ ಇದೀಗ ಸನ್ಮಾನ ಕಾರ್ಯಕ್ರಮಕ್ಕಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮವನ್ನು ಆದಷ್ಟು ಬೇಗ ಚುಟುಕಾಗಿ ಮುಗಿಸುವಂತ ಇರಾದೆಯಲ್ಲಿ ನಾವಿದ್ದೇವೆ.
ಇವತ್ತಿನ ಈ ವೇದಿಕೆಯಲ್ಲಿ 3 ಜನ ಹಿರಿಯರನ್ನ ಗೌರವಿಸುವಂತಹ ಸಂದರ್ಭ. ಶ್ರೀಯುತ ರಮೇಶ್ ಎಂಬುಗುಡ್ಡೆ ಹಿರಿಯ ಭಜನಾ ಸೇವಾಕರ್ತರು, ಶ್ರೀ ಮಹಾಬಲ ಶೆಟ್ಟಿ ಮಾಡೂರು ಹಿರಿಯ ಸದಸ್ಯರು, ವಿಶ್ವಭಾರತಿ ರಿಜಿಸ್ಟರ್ಡ್ ಮಾಡೂರು, ಅದೇ ರೀತಿ ಶ್ರೀಯುತ ಮಹಾಬಲ ಶೆಟ್ಟಿ ಕುಶಾಲನಗರ ಹಿರಿಯ ಸದಸ್ಯರು, ವಿಶ್ವಭಾರತಿ ರಿಜಿಸ್ಟರ್ಡ್ ಮಾಡೂರು, ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, 3 ಜನ ಹಿರಿಯರು, ಬಹುಶಃ ರಮೇಶ್ ಎಂಬುಗುಡ್ಡೆ ಹಿರಿಯ ಭಜನಾ ಸೇವಾಕರ್ತರು. ನಾವೆಲ್ಲ ಭಜನಾ ಮಂಡಳಿಗಳ ಮುಖಾಂತರ ಬೇರೆ ಬೇರೆ ಭಜನೆಗಳಿಗೆ ಧಾರ್ಮಿಕ ಸಂದರ್ಭದಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಭಜನೆಯನ್ನು ಹೇಳ್ತೇವೆ, ತಂಡಗಳನ್ನು ಕಟ್ಟಿಕೊಂಡು ಹೋಗ್ತೇವೆ. ಆದರೆ ಮರಣದ ಮನೆಯಲ್ಲಿ ಭಜನೆಯನ್ನು ಕೂಡ ಹೇಳಿಕೊಂಡು ತನ್ಮೂಲಕವಾಗಿ ಆ ಮರಣ ಹೊಂದಿದಂಥ ವ್ಯಕ್ತಿಗೆ ಮುಕ್ತಿಯನ್ನು ದೊರಕಿಸಿಕೊಡುವಲ್ಲಿ ದೊಡ್ಡದೊಂದು ಪಾತ್ರವನ್ನು ವಹಿಸ್ತಾ ಇರುವಂಥವರು ಶ್ರೀ ರಮೇಶ್ ಎಂಬುಗುಡ್ಡೆ ಇವರು. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ತಮ್ಮ ಅವಿರತ ಸೇವೆಗಾಗಿ ಈ ಒಂದು ಅಭಿನಂದನೆಗಳನ್ನು ಮಾಡ್ತಾ ಇದ್ದೇವೆ. ಶೆಟ್ಟಿ ಮಾಡೂರು, ಅದೇ ರೀತಿ ಶ್ರೀ ಮಾಧವ ಶೆಟ್ಟಿ ಕುಶಾಲನಗರ. ಬಂಧುಗಳೇ, ಇಬ್ಬರನ್ನ ಕೂಡ ವಿಶ್ವಭಾರತಿಯಲ್ಲಿ ತಾವೆಲ್ಲ ನೋಡಿರ್ಬೋದು. ಮಾಬಲಣ್ಣ ಇರ್ಬೋದು, ಮಾಧವಣ್ಣ ಇರ್ಬೋದು, ಇಬ್ಬರೂ ಕೂಡ ವಿಶ್ವಭಾರತಿಯ ಸತ್ಯನಾರಾಯಣ ಪೂಜೆ ಇರ್ಬೋದು, ಇನ್ನಿತರ ಸಂದರ್ಭಗಳಲ್ಲಿ ಹಿರಿಯ ಸದಸ್ಯರಾದರೂ ಕೂಡ ತಮ್ಮ ಕೈಲಾದ ಕೆಲಸವನ್ನು ಇವತ್ತಿಗೂ ಕೂಡ ಮಾಡ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಂಧುಗಳು. ಯಾಕೆಂತ ಹೇಳಿದರೆ ಇವತ್ತಿಗೂ ಕೂಡ ಮಾಬಲ್ ಶೆಟ್ಟಿ ಕುಶಾಲನಗರ ಇವರು ಈ ಹಿಂದೆ ಅನೇಕ ವರ್ಷಗಳ ಕಾಲ ಸಮಿತಿಯಲ್ಲಿದ್ದುಕೊಂಡು ಹಿರಿಯ ಸದಸ್ಯರಾಗಿದ್ದುಕೊಂಡು ಕೆಲಸವನ್ನು ನಿರ್ವಹಿಸಿದಂಥವರು, ಸೇವೆಯನ್ನು ಸಲ್ಲಿಸಿದಂಥವರು. ಅದೇ ರೀತಿ ಮಾಬಲಣ್ಣ ಈಗ ಬಿಟ್ಟರು ಕೂಡ ಅನ್ನದಾನದ ಕಡೆ ಹೋಗಿ ಕೆಲಸ ಮಾಡ್ತಾರೆ ಅಂತ ಒಬ್ಬ ಅದ್ಭುತ ವ್ಯಕ್ತಿತ್ವ. ಯಾಕೆಂತ ಹೇಳಿದರೆ ವಯಸ್ಸು ನೋಡೋದಿಲ್ಲ, ಜವಾಬ್ದಾರಿಯೂ ನೋಡೋದಿಲ್ಲ, ಏನೂ ನೋಡೋದಿಲ್ಲ, ನನ್ನ ಕೈಲಾದ ಸೇವೆಯನ್ನು ಮಾಡ್ತಾರೆ ಅಂತ ಅದ್ಭುತ ವ್ಯಕ್ತಿತ್ವಗಳಿಗೆ ಇವತ್ತು ಸನ್ಮಾನ ನಡೀತಾ ಇದೆ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಈ 3 ಹಿರಿಯರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ನಾಳೆ ಬರಲಿ. ಶ್ರೀಯುತ ರಮೇಶ್ ಎಂಬುಗುಡ್ಡೆ ಹಿರಿಯ ಭಜನಾ ಸೇವಾಕರ್ತರು, ಅದೇ ರೀತಿ ಇಬ್ಬರು ಹಿರಿಯ ಸದಸ್ಯರಾದಂಥ ಶ್ರೀ ಮಹಾಬಲ ಶೆಟ್ಟಿ ಮಾಡೂರು, ಶ್ರೀ ಮಾಧವ ಶೆಟ್ಟಿ ಕುಶಾಲನಗರ ಇವರುಗಳಿಗೆ ಸನ್ಮಾನ ಆಗುತ್ತಾ ಇದೆ. ದೈನ್ಯ ಭಾವದ ಶ್ರೀಯುತ ರಮೇಶ್ ಎಂಬುಗುಡ್ಡೆ ಇವರು ಈ ವಯಸ್ಸಿನಲ್ಲೂ ಕೂಡ ಭಜನೆಯನ್ನು ಹಾಡ್ತಾ, ಹಾರ್ಮೋನಿಯಂ ಬಾರಿಸ್ತಾ ಭಜನೆ ಸಂಕೀರ್ತನೆಯನ್ನು ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಕೂಡ ಭಜನೆಯ ಮುಖಾಂತರ ತಮ್ಮ ಸೇವೆಯನ್ನ ಈ ಮಂದಿರದಲ್ಲೂ ಕೂಡ ಸಲ್ಲಿಸಿದ್ದಾರೆ. ಅನೇಕ ಏಕ ಭಜನೆ ಸಂದರ್ಭದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಶ್ರೀ ಮಾಬಲ್ ಶೆಟ್ಟಿ ಮಾಡೂರು ಹಿರಿಯ ಸದಸ್ಯರಾಗಿದ್ದುಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿಶ್ವಭಾರತಿಯಲ್ಲಿ. ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮಾಧವ ಶೆಟ್ಟಿ ಕುಶಾಲನಗರ, ಬಂಧುಗಳೇ, 3 ಜನ ಹಿರಿಯರನ್ನು ಅತ್ಯಂತ ಪ್ರೀತಿಯಿಂದ ಈ ಸಂದರ್ಭ ಗೌರವಿಸ್ತಾ ಇದ್ದೇವೆ. ಮುಂದೆಯೂ ಕೂಡ ತಮ್ಮ ಸೇವೆ ನಿರಂತರವಾಗಿ ಇರಲಿ ಅನ್ನುವಂಥ ಸದಾಶಯದೊಂದಿಗೆ ಆಯುರಾರೋಗ್ಯ ಭಾಗ್ಯ ನಿಮಗಾಗಲಿ ಅನ್ನುವಂಥ ಸದಾಶಯವನ್ನು ನೀಡ್ತಾ ಇದ್ದೇವೆ. ಬಂಧುಗಳೇ, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಈ 3 ಜನ ಹಿರಿಯರಿಗೂ ಕೂಡ ಸೇವಾ ಕಾರ್ಯಗಳು, ಆಯುರಾರೋಗ್ಯ ಭಾಗ್ಯಗಳು ತಮ್ಮದಾಗಲಿ ಅನ್ನುವಂಥ ಸದಾಶಯದೊಂದಿಗೆ ವಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆದಷ್ಟು ಚುಟುಕಾಗಿ ಮುಗಿಸುವಂತ ಇರಾದೆಯಲ್ಲಿ ನಾವಿದ್ದೇವೆ. ಬಂಧುಗಳೇ, ಮುಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತುಗಳಿಗಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಪ್ರಾಂತ ಸಹಸೇವಾ ಪ್ರಮುಖರಾದಂಥ ಶ್ರೀಯುತ ಗೋಪಾಲ್ ಕುತ್ತಾರ್ ಇವರಲ್ಲಿ. ವಿಶ್ವಭಾರತದ ವಿಚಾರಡು ಶ್ರೀನಿವಾಸ ಶೆಟ್ಟರು ಪಂಡೇರು ಜಲಂಧರ್ ರೈರ್ನ ಒಂಜಿ ಕನಸು ಒಂದು ವಿಶ್ವ ಹಿಂದೂ ಪರಿಷತ್ತು ಉಳ್ಳಾಲ ತಾಲೂಕು ಮಲ್ಲ ಮಟ್ಟಡು ಒಂಜಿ ಕೆಲಸ ಮಂತದ ಸಂಘಟನೆ ಗಟ್ಟಿ ಮಂತಿರಂಜನ ವ್ಯಕ್ತಿ ಇತ್ತಂಡ ಅವು ಜಲಂಧರ್ ರೈ ಎಂಗ್ಲು ಪೂರ ಅರ್ರ ಒಟ್ಟಿಗೆ ಕಿನ್ಯ ಜೋಕುಲಪ್ಪಗ ಇಡೀ ಉಳ್ಳಾಲ ತಾಲೂಕು ಹಿಂದುತ್ವನ ಜಾಗೃತಿ ಮಂತದ್ದು ನಂಗೆ ಪೂರ ಇನಿಕ್ಕಿಲ ಒಂಜಿ ನೆನಪಾದ ಉರಿದಿರ ನಮ್ಮ ಕಣ್ಣೆದುರು ಅರ್ನ ನೇತೃತ್ವದ ದೊದೊಂದಂಜನ ಈ ಜಾಗೆಡು ಎಂಗ್ಲು ಒಂಜಿ ಯೋಚನೆ ಮದ್ದಿತ್ತ ಸೀನರ ಪಂಡದಿತ್ತ ಎಂಗ್ಲು ವಿಶ್ವ ಹಿಂದೂ ಪರಿಷತ್ತದ ಉಳ್ಳಾಲ ತಾಲೂಕಿಗೂ ಕಾರ್ಯಾಲಯ ಇಜ್ಜಿ
ನಮ್ಮಂಜಿ ಮುಲ್ಪ ಕಾರ್ಯಾಲಯ ಮನ್ಪುಗ ಬಂದ ಯೋಚನೆ ಮಂತುದಿತ್ತ ಅಣ್ಣ ದೈವ ದೈವ ಭೇದನೆ ಯೋಚನೆ ಮಂತನು ದಯಪಣಮುಲು ಸತ್ಯನಾರಾಯಣ ದೇವರನ್ನ ನಿರಂತರ 30 ವರ್ಷೋಡು ಪೂಜಾ ಹೊಂದಿತ್ತು ನಿರ್ದಾದವರ ಸತ್ಯನಾರಾಯಣ ದೇವರ ಮಂದಿರ ಕಟ್ಟಗ ಬಂಡದು ಶ್ರೀಗಣ್ಣೆ ಮಸ್ತ್ ಐತ ಬಗ್ಗೆ ಕೆಲಸ ಮಂತೇರಿ ಎಂಗ್ಲೇ ಪೂರ ದಿನಾಲ ಒಂದೇ ಕಿರಿಕಿರಿ ಕೊರ್ದು ಐತವ ಕೆಲಸ ಮಂತೇರಿ ಅಗಲು ಇತ್ತಿನಿ ಸೀನನ್ನೇ ಮಾತ್ರ ಐತ ನೇತೃತ್ವ ಪಕ್ಕೊಂಜಿ ಏಕನಾಥ ಬಾಲಿಗೆ ಇರುತ್ತೇವೆ ಅದ ಆರ್ನ ಇಲ್ಲಡಲ್ಲ ಎಂಗ್ಳು ಪೋದಿತ್ತ ಅರೇನು ಪೂರ ಜೋಡನ ಮಂದದು ಭವ್ಯವಾಯನ ಒಂಜಿ ಸತ್ಯನಾರಾಯಣ ಮಂದಿರ ಆಡು ಅದೊಟ್ಟಿಗೆ ಇತ್ತ ಪಂಡೇರು ಇಂದು ಯಾರಂದು ಒಂಜಿ ಯಾರನ್ನ ಕನಸುಂಡು ಸೀನನ್ನ ಭವ್ಯವಾಯನ ಒಂಜಿ ಸಭಾಭವನ ಆವುಡು ಮುಲ್ಪ ಬನ್ಪಿನ ಒಂಜಿ ಚಿಂತನೆ ದೇವರ ದಯಟು ಈತ ಎತ್ತನ ದೇವರು ಅವೆಲ್ಲ ಈರ್ನ ಅವಧಿನ ಇನ್ನು ಪೂರ್ಣಗೊಳಿಸೋರು ಪನ್ಪಿನ ಒಂಜಿ ವಿಶ್ವಾಸ ಎಂಗ್ಳು ಪೂರ ಇರೋಟಿಗೆ ಉಲ್ಲ ಇನಿ 30 ವರ್ಷಡು ಒಂಜಾತ ಸಮಾಜನು ಶ್ರೀನಣ್ಣನ ನೇತೃತ್ವಡು ಯುವ ತರುಣಿಯರು ಸೇರ್ದು ಇಡೀ ಊರುನು ಮಾಡೂರು ಪಂಪಿನ ಊರುಡು ಒಟ್ಟು ಮಂತೊಂದುಲ್ಲೇರು ಅವು ಮಾತ್ರ ನಂಗೆ ಒಂಜಿ ಖುಷಿದ ಸಂಗತಿ ಅಂಜನೆ ಬರ್ಪಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಪ್ರಯುಕ್ತ ಇಡೀ ದೇಶವ್ಯಾಪಿ ನಡಪುನಂಚಿನ ಗ್ರಾಮ ಮಟ್ಟ ಪಕ್ಕ ವಾರ್ಡ್ ಮಟ್ಟದ ಹಿಂದೂ ಸಮಾವೇಶ ನಡಪೆರುಂಡು ನಮ್ಮ ಕೋಟಕಾರ ಗ್ರಾಮಡು ಬರ್ಪಿನ ಫೆಬ್ರವರಿ 1 ತಾರೀಕು ದಾನಿ ಬೀರಿಡ್ದು ಮಾಡೂರು ಮಟ್ಟ ಭವ್ಯವಾಯಿನ ಶೋಭಾಯಾತ್ರೆ ನಡಪೆರುಂಡು ಇಡು ಮಾತೇರ್ಲ ಹಿಂದೂ ಸಮಾಜದ ಪ್ರತಿ ಒಂಜಿ ವ್ಯಕ್ತಿಲ ಇಲ್ಲಾರ್ದು ಬೀಗ ಪಾಡ್ದು ಬರ್ಪಿನಂಚಿನ ಆ ರೀತಿಯ ಒಂಜಿ ಕೆಲಸ ನಮ್ಮ ಕಡೆ ಆವಡು ಪ್ರತಿಯೊರಿಲ ಭಾಗವಹಿಸಡು ಅವು ಹಿಂದೂ ಆದಿತ್ತನೇ ವಾ ರಾಜ್ಯಕ್ಕೆ ಪಕ್ಷದ ಉಪ್ಪಾಡು ಆ ಹಿಂದೂ ಅಂದ ಈ ಕಾರ್ಯಕ್ರಮ ಭಾಗವಹಿಸುಡು ಇಡೀ ಹಿಂದೂ ಸಮಾಜ ಮಾಡೂರು ಕೋಟಗಾರ ಗ್ರಾಮಡು ಜಾಗೃತಿ ಆವಡು ಅದಕ್ಕೋಸ್ಕರ ನಮ್ಮ ಮಾತೆಲ್ಲ ಅದಕ್ಕೋಸ್ಕರ ಕೆಲಸ ಮನ್ಪಡು ಶೋಭಾಯಾತ್ರೆಡು ಭಾಗವಹಿಸೋಡು ಶೋಭಾಯಾತ್ರೆಡು ಬೇತೆ ಬೇತೆ ಭಾರತ ಮಾತೆನ ಅತ್ತಂಡ ವೀರ ಪುರುಷರುಳ್ಳಿರು ಶಿವಾಜಿಪ್ಪು ಅತ್ತಂಡ ಭಗತ್ ಸಿಂಗ್ ಅಂಚಿನ ವೀರ ಪುರುಷನ ವೇಷ ಪಾಡ್ದು ಶೋಭಾಯಾತ್ರೆ ಬರಲಿ ಮಾತೆರೆಗಳ ಅವಕಾಶ ಉಂಡು ಅಂಚಿನ ಇತ್ತಂಡ ಸಂಬಂಧಪಟ್ಟ ಜನಕ್ಲೆಗೈನು ಸುಜಿತ್ ಉಳ್ಳೇರು ಬಕ್ಕ ಮುಲು ಗಣೇಶ್ ಉಳ್ಳೇರು ರಾಜೇಶ್ ನಡರುಳ್ಳೇರು ಅಂಚಿನಕಲ ಗಮನಕ್ಕಂತಂದಂಡ ಐಕಲ ವ್ಯವಸ್ಥೆ ಮಂತು ಕೊರ್ಪ ಬೇತೆ ಬೇತೆ ವೇಷಲು ಬಾರಿ ರಾಣಿ ಹಬ್ಬಕ್ಕನ ಅದುಪ್ಪು ಅತ್ತಂಡ ಕಿತ್ತೂರು ರಾಣಿ ಚೆನ್ನಮ್ಮನ ಅದುಪ್ಪು ಶೋಭಾಯಾತ್ರೆ ಬೀರಿಡ್ದು ಇಡಮುಟ್ಟ ಶೋಭಾಯಾತ್ರೆ ಒಟ್ಟಿಗೆ ಬರ್ಬೇಕು ಬಕ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು ಭಜನೆ ಕುಣಿತ ಭಜನೆ ಉಂಡು ಅತ್ತನ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಏರೆಗಳ ಕಾರ್ಯಕ್ರಮ ಕೊರಪುಣ ಇತ್ತು ಉಂಡುಂದಂಡ ಸಂಬಂಧಪಟ್ಟ ಜವಾಬ್ದಾರಿಗಳಿಗೆ ಪಣ್ಣಂದಂಡ ಮೂಲ ಆಶಿಕ್ ಮಾಡೋರು ಅರ್ನ ಗಮನಕ್ಕಂತಂದಲ್ಲ ಆಯ್ತ ವ್ಯವಸ್ಥೆ ಮನ್ಪೇರು ಅಂಚಾದು ಈ ಕಾರ್ಯಕ್ರಮ ಪೂರ್ತಿ ನಿಗಳು ಬತ್ತದು ಯಶಸ್ವಿ ಅನ್ಪಡು ನಮ್ಮ ಮಾತಾ ಕೋಟಕಾರ ಗ್ರಾಮಡು ಹಿಂದುತ್ವದ ಶಕ್ತಿ ನನಾತ ಜಾಗೃತಿ ಅವಡು ಆ ಮೂಲಕ ನಮ್ಮ ದೇಶ ಗಟ್ಟಿಯವಡು ಪನ್ಪಿನ ವಿಚಾರದೊಟ್ಟಿಗೆ ಇಂಕ ಅವಕಾಶ ಮಂದು ಕೊರು ನನಗೆ ಮಾತೆರೆಗಳ ಧನ್ಯವಾದ ಕೊರ್ಪೆ ಐತೊಟ್ಟಿಗೆ ಎಂಕ್ಲ ಪಜಿರಿಡು 430 ಗೋವುಲ್ಲ ಕಟುಕೇರ್ನ ಕಡಪೆರ ಕೊನಪನಂಚಿನ ಗೋವನ್ನು ಪೊಲೀಸ್ ತಾಗಲು ರಕ್ಷಣೆ ಮಂತದ್ದು ನಮ್ಮ ಜವಣೇರ್ಲ ಐನು ರಕ್ಷಣೆ ಮಂತದ್ದು ಗೋಶಾಲೆಗೆ ಅಂತು ಪಾಡುವರು ಅವಳು ತಿಂಗಳಿಗೆ 10 ಲಕ್ಷ ಖರ್ಚು ಅಂಚಾದು ಪ್ರತಿ ನಿಗಳ ದಾನಿನಗಳ ವಿನಂತಿ ನಿಗ್ಲಿಗೆ ಏರ್ನ ಮದ್ಮೆ ಹಾಪುಂಡ ಅತನ ಬರ್ತ್ಡೇ ಹಾಪುಂಡ ಅತನ ಬೇತೆ ಬೇತೆ ಕಾರ್ಯಕ್ರಮಗೂ ನಿಗ್ಲಿಗೆ ಒಂಜಿ ದತ್ತುನು ಸ್ವೀಕಾರ ಮಾಡ್ಪುಂಡ ಅತನ ಗೋಗ್ರಾಸ ಕೊರಪೆನಂಚಿನ ಮನಸ್ಸು ನಿಗಲು ಮಲ್ಲ ಮಟ್ಟದ ಮನ್ಪುಡು ಅಂತನ ಮಾತ್ರ ಆ ಗೋಶಾಲೆ ಪೊರ್ಲೋಡೆ ನಡಪೆರೆ ಸಾಧ್ಯ ಉಂಡು ಪನೊಂದು ಎನ್ನ ರಡ್ಡು ಪಾತೆರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯವರು ಇವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸುಜಿತ್ ಮಾಡೂರು ನಮ್ಮ ಸಮಿತಿಯ ಸದಸ್ಯರು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯವರು ನಮ್ಮ ಮಂದಿರಕ್ಕೆ ನಿರಂತರವಾಗಿ ಸಹಕಾರವನ್ನು ನೀಡುತ್ತಾ ಇರುವಂತವರು. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಿರಿಯರು
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಡುಪಿ ಇದರ ಪ್ರಾಂಶುಪಾಲರಾಗಿರ್ತಕ್ಕಂಥ ನವೀನ್ ಎನ್ ಕೋಣಾಜಿ ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಕಿಶನ್ ತಾರಿಪಡುಪು ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರು ಮಾರ್ಗದರ್ಶಕರು ಶ್ರೀಯುತ ನವೀನ್ ಎನ್ ಕೋಣಾಜೆ, ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತವರು ಶ್ರೀಯುತ ನವೀನ್ ಎನ್ ಕೋಣಾಜಿ ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರನ್ನ. ಒಂದು ವಿಶೇಷವಾದ ಕಾರ್ಯಕ್ರಮ. ಪ್ರಥಮವಾದ ಮಾಗಣದ ದೇವರನ ಅಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡಬೂರೊಂದು ಭಾರಿ ಪವಿತ್ರವಾದ ದಿನ. ಇನ್ನು ಭಾರಿ ಪವಿತ್ರವಾದ ದಿನ ಮಕರ ಸಂಕ್ರಮಣ ಬಣ್ಣದ ಐತ ಬಗ್ಗೆ ವರ್ಣನ ನಮ್ಮಂಚಿನ ಸಾಧ್ಯ. ಶಬರಿಮಲೆಟ್ ಆ ದಿವ್ಯ ಶಕ್ತಿ ಮಕರ ಜ್ಯೋತಿ ತೋಜಿದು ನಮ್ಮಲ ಇನ್ನು ಟಿ ವಿದ ಬಾಕಿ ಮೇತ ತೂನಾಗ ನಮ್ಮ ಜೀವನ ಎಲ್ಲ ಪಾವನಾಯಿನಂಚಿನ ಪಾವನಾಪುನಂಚಿನ ಈ ದಿನ ಕೋಟ್ಯಾಂತರ ಹಿಂದೂ ಭಕ್ತರಿಗೆ ಪರಮ ಪವಿತ್ರವಾದ ದಿನ. ಇನ್ನು ವಿಶ್ವಭಾರತಿಗಳ ಒಂದು ಪರಮ ಪವಿತ್ರವಾದ ದಿನ. ಅದು ಮಾತೆಲ್ಲ ಒಟ್ಟಾದ ಒಂಜಪ್ಪೆ ಜೋಕುಲ ಲೆಕ್ಕ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಭರತನ ಅಂತರಜ್ಜಂದೆ ನಮ್ಮ ಮಾತ ಸತ್ಯನಾರಾಯಣ ಪೂಜೆ ಮಂತ ನಿರ್ಧಾರ ಸತ್ಯನಾರಾಯಣ ದೇವರನ್ನ ಭಕ್ತರು ಪಂಪನ ವಿಶೇಷವಾದ ಒಂದು ಸಂದೇಶನು ಬಾಕಿದ ಕೊರ್ಪುನಂಚಿನ ಈ ಪೊರ್ತರು ವೇದಿಕರು ಒರಿಯರ್ದು ಒರಿ ಘಟಾನುಘಟಿ ನಾಯಕರು ನಂಗೆ ಮಾತ ಹಿರಿಯರು ಹುಲ್ಲಾಲನು ಒಂಜಿ ಕಾಲಘಟ್ಟರು ಭಾರತೀಯ ಜನತಾ ಪಾರ್ಟಿದ MLA ಅದು ಅಭಿವೃದ್ಧಿ ಪ್ರತಿ ಒಂಜಿ ಹಳ್ಳಿಲ್ಲ ಮಾರ್ಗ ನೀರು ಕರೆಂಟ್ ಮಂತದು ಇಡೀ ವಿಧಾನಸಭೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರೇ ಪಂತರು ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿ ಮನ್ಪೆರ ಸಾಧ್ಯ ಒಂದು ಬಂದ ಅವು ಜಯರಾಮ್ ಶೆಟ್ಟರ ಸಾಧ್ಯ ಉಂಡು ಅಂಚಿನಾರೆ ಇನಿ ನಮ್ಮ ವೇದಿಕೆ ಉಳ್ಳೇರಿ ಅದೇ ವಿಶೇಷವಾದ ಮಂತೊಂದು ಒರಿಯರ್ದೋರಿ ಘಟಾನುಘಟಿ ನಾಯಕರೇ ಒಂಜಿ ಪಡೆಟ್ಟೆ ನಮ್ಮ ಸಂಘ ಚಾಲಕರು ಒಂಜಿ ಕಾಲೇಜಿನ ಪ್ರಾಂಶುಪಾಲರು ಏನು ಅತ್ಯಂತ ಆತ್ಮೀಯ ಮಿತ್ರರು ನವೀನ್ ಗಟ್ಟಿಯಲ್ಲ ನಮ್ಮ ವೇದಿಕೆಯಲ್ಲಿ ಉಳ್ಳದು ಮಾತಾಡಲ ಪುದರ್ ಪಂಡಂದು ಪೋನಂದ ಅವು ಭಾರಿ ಸಮಯ ತಕ್ಕ ಮಾಧ್ಯಮಗಳ ವಿಶೇಷವಾದ ನಮಸ್ಕಾರ ಮಂತಂದು ಈ ವಿಶ್ವಭಾರತಿದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಆಯ್ತ ಇಡೀ ಟೀಮ್ ಟ್ರೆಜರರು ನೆಕ್ ಬರದು ರಾತ್ರಿ ಪಗಲು ಹೋರಾಟ ಮಂತದ್ದು ನಾನು ಸಾಧಾರಣ ಒಂಜಿ 15 ವರ್ಷ ದುಮ್ಮನಾಗ ವಿಶ್ವಭಾರತಿ ಎಂಚೆತ್ತಂದು ಇನಿ ವಿಶ್ವಭಾರತಿ ಸುಂದರವಾದ ಭವ್ಯವಾದ ಭಾರಿ ಶೋಕದ ಒಂಜಿ ಹಾಲ್ ಆದ ನಿರಂತರವಾದ ಹಿಂದೂ ಸಮಾಜದ ಒಂಜಿ ಕೆಲಸಗಳು ನಿರಂತರವಾದ ನಡ್ತೊಂದು ವರ್ಷಂ ಪ್ರತಿ ಭಾರಿ ಶೋಕದ ಸತ್ಯನಾರಾಯಣ ಪೂಜೆ ಬೇತೆ ಪೂಜೆಗಳು ಸಾಮಾಜಿಕ ಕಾರ್ಯಕ್ರಮ ಧಾರ್ಮಿಕ ಪ್ರತಿ ಒಂಜಿ ನಡತದೆ ಬಾಕಿದಕ್ಕೆ ಮಾದರಿ ಆಗ್ತದೆ. ಇನಿ ಸತ್ಯನಾರಾಯಣ ಪೂಜೆದ ಒಟ್ಟಿಗೆ ಬೇತೆ ಹಲವು ಕಾರ್ಯಕ್ರಮಗಳಲ್ಲಿ ದೀವಂದರು ಅಜ್ಜನ ಕಟ್ಟೇರು ಪ್ರಾರ್ಥನೆ ಅಂದ್ರೆ ಪ್ರಾರ್ಥನೆ ಅಜ್ಜನ ಕಟ್ಟೇರು ಅದೇ ಪ್ರಾರ್ಥನೆ ಪಂಡಂದ್ರೆ ಅಜ್ಜೆ ಒಂಜಿ ಮಾಯಶಕ್ತಿ ಅವಳು ಪ್ರಾರ್ಥನೆ ಮಂತಂದನ್ನ ದಿವ್ಯ ಶಕ್ತಿ ನಂಗೆ ತಿಕ್ಕೊಂಡು ಪನ್ಪನ ಲೆಕ್ಕಾಚಾರಡು ಮಾತೆರೆಗ್ಲ ಆ ಪ್ರೇರಣೆ ಬರಡು ಐತ ಒಟ್ಟಿಗೆ ಬೊಕ್ಕೊಂಜಿ ಬಸ್ ಸ್ಟ್ಯಾಂಡ್ ನಾಮಫಲಕನು ಅನಾವರಣ ಮಂತನಿ ನಾಮಫಲಕ ಅನಾವರಣ ಮನ್ಪುನ ಉದ್ದೇಶ ದಾದ ಪಂಡನ ಐಕ್ ಬೆಗರ್ ಪಾಡ್ದು ಐಕ್ ಬಂಗ ಬತ್ತದು ಅವು ಮಂತನ ನಾಮಫಲಕ ಮಾತೆರೆಗೆ ತೋಜಿದ್ದು ಬಾಕಿ ದಕ್ಕಲೆ ಮಾದರಿಯಾದ ಅಕ್ಕಲ್ಲ ನೆಕ್ ಪ್ರೇರಣೆ ಅವಡು ಪನ್ಪುನ ಲೆಕ್ಕಾಚಾರ ಮಂತದ. ಈ ವಿಶ್ವಭಾರತಿ ವಿಶೇಷವಾದ ಈ ಸಂಘದ ನೆತ್ತ ಬಗ್ಗೆ ರಡ್ಡು ಪಾತೆರಡಾಪ ಎಂಚ ಪಂಡನ ಏರೆಗ್ಲ ವಿಶಾಲವಾಯಿನ ಹೃದಯ ಇಜ್ಜಿನ ಈತ ಶೋಕದ ವಾಲಾಯರ ಸಾಧ್ಯಜ್ಜಿ ಈತ ಜನ ಸೇರ್ಸಾಯರ ಸಾಧ್ಯಜ್ಜಿ ನಿರಂತರವಾದ ಎಂಕ್ ಬಂದನ ಮಲ್ತ ಅಧ್ಯಕ್ಷರಿಗೆ ಆ ಇಡೀ ಪದಾಧಿಕಾರಿ ಬಂದ ನಡೆದು ದುಂಬು ಬೆಂದನಕ್ಳಿಗೆ ಅಕ್ಕಳ ಇಲ್ಲದ 106 ಸಮಸ್ಯೆ ಇತ್ತು ಅಕ್ಕಳಿಗೆ ಕೆಲವುದಕ್ಕೆ ಆರೋಗ್ಯ ಸಮಸ್ಯೆ ಇತ್ತು ಆ ಆರೋಗ್ಯ ಸಮಸ್ಯೆ ಆದಿಪ್ಪು ಇಲ್ಲದ ಸಮಸ್ಯೆ ಆದಿಪ್ಪು ಬೇತೆ ಸಮಸ್ಯೆ ಆ ಸಮಸ್ಯೆ ಇತ್ತು ನನಗೆ ವಿಶ್ವಭಾರತಿದ ಕಾರ್ಯಕ್ರಮ ಗಣಕ್ಕೆ ಮಾತ ಸರಿಯಾಪ ವಿಶ್ವಭಾರತಿ ಎಡ್ಡೆ ಅವರು ವಿಶ್ವಭಾರತಿ ಭಾರಿ ಶೋಕ ಅವರು ವಿಶ್ವಭಾರತಿ ಬಾಕಿ ಎಡ್ಡೆಡ್ಡ ಸಮಾಜ ಸೇವೆ ಮಾಡ್ಕೊಡು ವಿಶ್ವಭಾರತಿ ಇತ್ತಿನಕ್ಕೆ ಎಂಗೆ ಒಟ್ಟಾದು ಒಂಜಾದು ಇಪ್ಪೋಡು ಕೇರಳ ಭಾರಿ ಮಲ್ಲ ದುಡ್ಡು ತಗ್ಲಿ ನೆಟ್ಟಿಜ್ಜಾನೆ ಆನೆಲ್ಲ ಪತ್ತಪ್ಪೆ ಜೋಕ್ಲೆಡ ನಟ್ಟದ ಪತ್ತದ ಈತ ಶೋಕದ ಒಂಜಿ ಮಂತದೆ ಇನಿ ಓಳು ಬೋನ್ಲ ಕೇಳಲೆ ವಿಶ್ವಭಾರತಿ ಬಂದ ಅವು ವಿಶೇಷವಾಯಿನ ಒಂಜಿ ಸಂಘಟನೆದ ಶಕ್ತಿ ಆಯ್ನ ಕೇಂದ್ರ ಬಿಂದು ಇನಿ ಜವನಿಯರು ಉಳ್ಳೇರು ಪ್ರಾಯದಕ್ಲು ಉಳ್ಳೇರು ಐತ ಒಟ್ಟಿಗೆ ಅಪ್ಪೆನಕ್ಲು ಉಳ್ಳೇರು ಅಕ್ಲು ಮಾತ್ರ ಈತ ಶೋಕಡು ಈತ ಪೊರ್ಲುಡು ಇನಿ ಮಕರ ಸಂಕ್ರಾಂತಿ ಕಾರ್ಯಕ್ರಮ ದೀತೆರಿಂದ ಬಂದ ಈ ಮಕರ ಸಂಕ್ರಾಂತಿ ಪ್ರತಿ ಒಂಜಿ ಇಲ್ಲದಾಗಲೂ ಈ ಸಂಕ್ರಾಂತಿ ಎಪ್ಪುಣಿ ಎಂಕ್ಲ ಒಂಚೂರು ಲೇಟ್ ಆಯ್ನೆ ಮಾಡದ ಸಂಕ್ರಮಣ ಆ ಸಂಕ್ರಮಣ ಬಡ್ದು ಒಡ್ಲ ಪೂಜೆ ಆನಲ್ಲ
ನಾರಾಯಣನ ಫೋನ್ ಬಂದಾಗ ಸಂಕ್ರಮಣ ಆವಂದಿತ್ತಂಡೆ ಅಂತೂ ನಿಕ್ಲ ಕಾರ್ಯಕ್ರಮ ಮುಂದುವರಿಸಲೆ ನಿಕ್ಲ ದೀತನಂಜಿನ ಪ್ರೀತಿಗೆ ಒಂಚೂರ್ಲ ಒಂದು ಎಂಜಿನ ಬೇನಾಯರ ಬಲ್ಯ ಪನ್ಮನ ಉದ್ದೇಶವು ಇದೇ ಬರ್ಪುನಂಜಿನ ಅವಕಾಶ ದೇವೇರೆ ಮಂತು ಕೊರಿಯರು ಯಾನ ದೇವೇರಡ ಪ್ರಾರ್ಥನೆ ನಿಕ್ಲು ಮಾತೆಲ್ಲ ಒಟ್ಟಾದು ಒಂಜಾದು ನಾನಾಥ ಸಮಾಜ ಸೇವೆಲ ಹಿಂದೂ ಸಂಘಟನೆ ಮನ್ಪುನಂಜಿನ ಶಕ್ತಿನ ಪರಮಾತ್ಮ ನಿಕ್ಲಿಗೆ ಅನುಗ್ರಹಿಸರು ನಿರಂತರವಾದ ನೆಕ್ಕಿತ್ತಿನ ಪುದರ್ ಅವು ಸಿಗರೆತ್ತರಗು ಎರಡು ಕೇವಲ ಇದೇ ಮಾತ್ರ ಸೀಮಿತ ಅಂದ್ರೆ 4 ದಿಕ್ಕೆಲ್ಲ ವಿಶ್ವಭಾರತಿ ಬಂದಂದ ಅವು ಇಲೆಕ್ಷನ್ದ ಪೊಡ್ತುಲಾದಿಪ್ಪು ಬೇತೆ ಬೇತೆ ಪೊಡ್ತುಲಾದಿಪ್ಪು ಕಷ್ಟ ರೀತಿನಾಗಲೇ ಸಹಕಾರ ಮನ್ಪುನಂಜನ ಸಹಾಯ ಮನ್ಪುನಂಜನ ಅಂದೋಲೆ ಅವು ಮಾತೆಲ್ಲ ಆ ದೇವರು ಅನುಗ್ರಹ ಮನ್ಪಡೆ ಪಂಡದು ಪಾತೆರ ಅವಕಾಶ ಮಂತು ಕೊಡ್ತಾನೆ ನನಗೆ ಪೂರೇರಕ್ಲೆ ಎನ್ನ ಉಡಲ್ದಿಂಜನ ಸೋಲ್ ಮೇಲೆ ಸಂದಾದು ಎನ್ನ ಪಾತೆರ ಉಂಟವೆ. ಜೈ ಹಿಂದ್ ಜೈ ಕರ್ನಾಟಕ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಹಿರಿಯರೇ ಕಿರಿಯರೇ ಮಾತೆಯರೇ, ಶುಭ ಹಾರೈಸಬೇಕು ಅಂತ ಹೇಳಿದರು. ಒಂದು 3 ನಿಮಿಷದ ಕಾಲ ಮಾತಾಡುವಂಥ ಒಂದು ಪರ್ಮಿಷನ್ ತಮ್ಮಲ್ಲಿ ಕೇಳಿಕೊಂಡು ನಾನು ಒಂದೆರಡು ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮ ಸಂಘಟನೆಗಳ ಅವಶ್ಯಕತೆ ಇವತ್ತು ಯಾಕೆ ಇದೆ ಅನ್ನೋದನ್ನು ಈಗಾಗಲೇ 100 ವರ್ಷಗಳನ್ನು ನಾವು ದಾಟಿ ನಮ್ಮ ಸಂಘ ಶಕ್ತಿಯನ್ನು ಈಗಾಗಲೇ ನಮ್ಮ ಅನುಭವಕ್ಕೆ ತಂದುಕೊಂಡಿದ್ದೇವೆ. ಪ್ರಾಯಶಃ ಸಂಘಟನೆಯಿಂದ ಬಲಯುತರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಅನ್ನುವಂಥ ಚಿಂತನೆ ನಾರಾಯಣ ಗುರುಗಳದು. ಅದು ನಾರಾಯಣ ಗುರುಗಳಿಗಿಂತ ಹಿಂದೆ ನಮ್ಮ ಸಂತರು ಕೂಡ ಅದನ್ನೇ ಮಾಡ್ಕೊಂಡು ಬಂದಿರುವಂಥದ್ದು. ವ್ಯಕ್ತಿ ನಿರ್ಮಾಣ ಮಾಡಬೇಕು ಅಂಥೇಳಿ ಆ ವ್ಯಕ್ತಿ ನಿರ್ಮಾಣ ನಮ್ಮ ಹಿರಿಯರ ಮೂಲಕ ಆಗ್ತಾ ಇತ್ತು. ಆದರೆ ಕಾಲಾಂತರ ನಮ್ಮ ಒಂದು ದುರಂತವೋ ಅಥವಾ ನಮ್ಮ ಹಣೆಬರಹೋ ಅಂತ ಗೊತ್ತಿಲ್ಲ, ನಮ್ಮ ದೇಶದ ಮೇಲಾದಂಥ ದಾಳಿಗಳಿರ್ಬೋದು ಅಥವಾ ಆಡಳಿತ ಇರ್ಬೋದು ನಮ್ಮ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡಿದೆ ಮತ್ತು ನಾವು ಅದರೊಟ್ಟಿಗೆ ಹಾಳಾಗಿದ್ದೇವೆ. ಅದನ್ನು ಸರಿ ಮಾಡೋದು ಬಹಳಷ್ಟು ಕಷ್ಟದ ಕೆಲಸ. ನಾನೊಬ್ಬ ಚರಿತ್ರೆಯ ವಿದ್ಯಾರ್ಥಿಯಾಗಿದ್ದುಕೊಂಡು ಮಾತಾಡೋದು ಬಹಳಷ್ಟಿದೆ, ಆದರೆ ಈ ಸಂದರ್ಭದಲ್ಲಿ ಮಾತಾಡುವಂಥ ವೇದಿಕೆ ಅಲ್ಲ. ನಾವು ಸೇರಿಕೊಂಡದ್ದು ಧಾರ್ಮಿಕ ಒಂದು ಕ್ರಿಯಾವಿಧಿಗಳಿಗೆ. ಆದರೂ ಕೂಡ ಒಂದೆರಡು ಮಾತುಗಳನ್ನು ಆಡುವಂಥದ್ದು ಇಲ್ಲಿ ಅತಿ ಮುಖ್ಯ ಅಂತ ಅನಿಸ್ತದೆ. ನಮ್ಮಲ್ಲಿ ಒಂದು ಪ್ರಶ್ನೆ, ಹಿಂದೂಗಳು ಯಾರು, ಏನು ಅವರ ಗುರಿ ಏನು, ಅವರ ಉದ್ದೇಶ ಏನು, ಅವರು ಯಾಕಾಗಿ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಾಗಿ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಚಿಂತನೆಗಳನ್ನು ನಾವು ಹಾಗೆ ಸಿಂಹಾವಲೋಕನ ಮಾಡಿದಾಗ ನಮ್ಮಲ್ಲಾದಂಥ ಬಹಳಷ್ಟು ಬೆಳವಣಿಗೆಗಳು ನಮ್ಮ ಹಿಂದೂ ಧರ್ಮದ ಚಿಂತನೆಯನ್ನು ಒಂದು ವಿಚಿತ್ರವಾಗಿ ನಮ್ಮಲ್ಲಿ 2 ವಾದಗಳಿದ್ದಾವೆ. ಒಂದು ಮತ ಮತ್ತು ಇನ್ನೊಂದು ಧರ್ಮ ಅಂತೇಳಿ. ಈ ಮತ ಧರ್ಮ ಆಧಾರಿತವಾಗದೆ, ಅದರಲ್ಲಿ ಇಂಗ್ಲೀಷಲ್ಲಿ ಕಲ್ಚರ್ ಅಂತ ಹೇಳ್ತೇವೆ, ನಾವು ನಮ್ಮ ಭಾಷೆಯಲ್ಲಿ ಅದನ್ನು ಸಂಸ್ಕೃತಿ ಅಂತೇವೆ. ಕಲ್ಚರ್ ಅಂತ ಹೇಳಿದರೆ ಅದೇ ಒಂದು ಏನು ಹೇಳ್ತೇವೆ, ಕುದುರೆಗೆ ಏನು ಕಟ್ಟಿದರೆ ಅದು ಒಂದೇ ಕಡೆ ನೋಡ್ತದೆ, ಅದೇ ರೀತಿಯ ಕಲ್ಚರ್ ಅನ್ನುವಂಥದ್ದು. ಸಂಸ್ಕೃತಿ ಹಾಗಲ್ಲ, ಅದು 360 ಡಿಗ್ರಿ ಅದು ಪ್ರಸಾರ ಆಗುವಂಥದ್ದು, ಅಂದರೆ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಥದ್ದು ಸಂಸ್ಕಾರ ಅಂತೇಳಿ. ಆದರೆ ಈ ಮತ ಚಿಂತನೆಗಳು ಏನು ಮಾಡಿದ್ದಾವೆ ಅಂತ ಹೇಳಿದರೆ ಸಂಸ್ಕೃತಿಯನ್ನು ಕಲ್ಚರ್ ಆ ರೀತಿಯ ಒಂದು ವಿಚಾರದಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಹೋಗಿದೆ. ಅಂದರೆ ಕುದುರೆ ನೋಡುವಂಥ ಒಂದು ನೋಟ ಅಷ್ಟೇ, ಒಂದು ಸೈಡ್ ಮಾತ್ರ, ಅದು ಅದರ ಆ ಕಡೆ ಈ ಕಡೆ ಕೆಲೆಗಳಲ್ಲಿ ಕಾಣೋದಿಲ್ಲ. ನಾವು ಹೀಗೇನೆ ಇರಬೇಕು, ಒಂದು ಪ್ರವಾದಿ, ಒಂದು ಮತ, ಒಂದು ಗ್ರಂಥ, ಹೀಗೇ ನಾವು ಜೀವನ ನಡೆಸಬೇಕು ಅನ್ನುವಂಥದ್ದು. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಆಗಲ್ಲ. ಅದು ಆ್ಯಕ್ಚುಲಿ ನಾವು ಸಮುದ್ರ ಮತನ ಅಂತ ನಾವು ಕೇಳಿದ್ದೇವೆ ಕತೆ. ಒಂದು ಮಂತಿಸಿ ಬರುವಂಥದ್ದು ಅಥವಾ ಮತನ ಮಾಡಿಕೊಂಡು ಬರುವಂಥದ್ದು, ಅಂದರೆ ಅಮೃತ. ಆ ರೀತಿಯ ಚಿಂತನೆಯನ್ನು ಇಟ್ಕೊಂಡು ಇವತ್ತು ವಿಶ್ವ ಕುಟುಂಬ, ವಿಶ್ವ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಹಿಂದೂ ಧರ್ಮವನ್ನು ಎಲ್ಲರೂ ಗ್ರಹಿಸಬೇಕಿತ್ತು. ಆದರೆ ಗ್ರಹಿಕೆ ಏನಾಗಿದೆ ಅಂದರೆ ನಾವು ಕಲ್ಚರ್ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಅದನ್ನು ಗ್ರಹಿಸಿಕೊಂಡಿದ್ದೇವೆ, ಒಂದೇ ಕಡೆ ನೋಡುವಂಥದ್ದು. ಅಂದರೆ ಮತಗಳ ಪ್ರಭಾವದಿಂದಾಗಿ ನಾವು ಹಾಗೆ ಆಗಿದ್ದೇವೆ. ಇನ್ನು ಧರ್ಮ ಅಂತ ಕೇಳಿದರೆ ನಿಜವಾಗಿ ನಾವು ಧರ್ಮ ಅಂತಲ್ಲ, ಹಿಂದೂ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ ಅಂತ ನಾವು ಹೇಳ್ತೇವೆ. ಆ ಜೀವನ ಪದ್ಧತಿ ಅಂತ ಹೇಳಿದ್ರೆ ಎಲ್ಲವೂ ಬೇಕು. ಹಾಗಾದರೆ ಹಿಂದೂ ಧರ್ಮ ಏನು? ಜೀವನ ಪದ್ಧತಿ ಅಂದರೆ ಸಹಬಾಳ್ವೆ, ವಿಶ್ವಾಸ, ಅದೇ ರೀತಿ ಎಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಚಿಂತನೆ, ಇದು ನಿಜವಾಗಿ ಹಿಂದೂ ಧರ್ಮ.
ಧರ್ಮ ಅಥವಾ ಹಿಂದೂ ಚಿಂತನೆ, ನಾವು ಹಿಂದೂಗಳು ಯಾರು ಅಂತ ಹೇಳಿದರೆ ಆ ರೀತಿಯ ಒಂದು ಚಿಂತನೆ ಇಟ್ಕೊಂಡು ನಾವು ಇವತ್ತು ಬದುಕಬೇಕಾಗಿದೆ. ಅದೇ ರೀತಿ ಆ ರೀತಿಯ ಬದುಕುವಂಥ ಪ್ರಯತ್ನವನ್ನು ಮಾಡಬೇಕಿದ್ರೆ ನಮ್ಮಲ್ಲಿ ಇವತ್ತು ಆಗ್ತಾ ಇಲ್ಲ. ನಾವು ವಿದೇಶಿ ವಿಚಾರಗಳನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ನಾನು ಆಗಲೇ ಹೇಳಿದಂಥ ಕಲ್ಚರನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಅದನ್ನು ತೊಲಗಿಸಬೇಕಿದ್ರೆ, ಆ ವಿದೇಶಿ ಚಿಂತನೆಗಳನ್ನು ತೊಲಗಬೇಕಿಸಿದ್ರೆ ಪಂಚ ಪ್ರವಾಹಗಳು ಅಂದರೆ ಜಾಗರಣೆಯನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮ ಕುಟುಂಬವನ್ನು ಶುದ್ಧ ಮಾಡಬೇಕಾಗಿದೆ. ಕುಟುಂಬ ಶುದ್ಧ ಇಲ್ಲ ಅಂತೇಳಿ ಅಲ್ಲ, ನಮ್ಮಲ್ಲಿ ಇವತ್ತು ಒಂದೇ ತಲೆಮಾರು ಅಥವಾ ತಪ್ಪಿದರೆ 2 ತಲೆಮಾರುಗಳು ಬಾಳುವಂಥ ಒಂದು ಚಿಂತನೆ ಅದಲ್ಲ. ನಮ್ಮಲ್ಲಿ ಕನಿಷ್ಠ 4 ತಲೆಮಾರುಗಳು ಒಂದೇ ಮನೆಯಲ್ಲಿ ಸೇರಿ ಬದುಕಿದ್ರೆ ಅದು ಕುಟುಂಬ ಅಂತ ಅನಿಸ್ತದೆ. ಈಗ ಅದೇನಾಗಿದೆ, ಫ್ಯಾಮಿಲಿ ಅಂತ ಆಗಿದೆ. ಫ್ಯಾಮಿಲಿ ಅಂತಂದರೆ ಫಾದರ್, ಮದರ್, ಐ ಲವ್ ಯು ಅಂತೇಳಿ ಇಬ್ಬರೇ, ಒಂದು ಮಗು, ಫಾದರ್ ಆ್ಯಂಡ್ ಮದರ್, ಈ 3 ಜನ ಇದ್ದರೆ ಕುಟುಂಬ. ಅದು ಕುಟುಂಬ ಅಲ್ಲ. ನಮ್ಮಲ್ಲಿ ಕುಟುಂಬ ಅನ್ನುವಂಥದ್ದು ಪಿಜ್ಜಿ ಇರ್ಬೋದು, ಅಜ್ಜಿ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮೊಮ್ಮಕ್ಕಳು ಇರ್ಬೋದು, ಮರಿಮಕ್ಕಳು ಇರ್ಬೋದು, ಇದು ಕುಟುಂಬ. ಈ ರೀತಿಯ ಒಂದು ಚಿಂತನೆಯನ್ನು ನಾವು ನಮ್ಮದಾಗಿಸಿಕೊಳ್ಬೇಕಿದ್ರೆ ಮೊದಲು ಕುಟುಂಬವನ್ನು ಸರಿ ಮಾಡಿಕೊಳ್ಬೇಕು. ಅದೇ ರೀತಿ ಇನ್ನು ಜಾಸ್ತಿ ಮಾತಾಡುವಂಥ ಪ್ರಯತ್ನ ಮಾಡಲಿಕ್ಕೆ ಹೋಗುವುದಿಲ್ಲ. ಪಂಚ ಪರಿವರ್ತನೆ ಅಂತ ಇದೆ. ಮುಂದಿನ ದಿನಗಳಲ್ಲಿ ಅದರ ವಿಚಾರಗಳು ನಮಗೆ ಈಗಾಗಲೇ ಮೊನ್ನೆ ಮನೆ ನಾವು ಭೇಟಿ ಕೊಟ್ಟಿದ್ದೇವೆ. ಆ ಭೇಟಿ ಕೊಟ್ಟಾಗ ಒಂದು ಪುಸ್ತಕ ಕೊಟ್ಟಿದ್ದೇವೆ. ಅದರಲ್ಲಿ ಏನು ಪಂಚ ಪರಿವರ್ತನೆ ಅನ್ನೋದನ್ನು ನಾವು ಓದಿಕೊಂಡ್ರೆ ಖಂಡಿತ ನಮ್ಮ ಏನು ವಿಶ್ವಭಾರತೀಯ ಸಂಘಟನೆಯ ಚಿಂತನೆ ಏನಿದೆ, ಅದೇ ರೀತಿ ನಮ್ಮ ಹಿಂದೂ ಪರಿಕಲ್ಪನೆ ಏನಿದೆ ಅದನ್ನು ಸಾಕಾರಗೊಳಿಸ್ಬೋದು ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡ ಮಾತಾಡೋದು ಚಿಕ್ಕ ಪ್ರಾಣಿ, ಆದರೆ ನಾನು ಸ್ವಲ್ಪ ಬರೆದಿಟ್ಟು ತಂದಿದ್ದಾರೆ. ಮಾನ್ಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಗೌರವಾನ್ವಿತ ಅರ್ಚಕರು, ಗೌರವಾನ್ವಿತ ಅಕ್ಷರದ ಶ್ರೀ ಸಂತೋಷ್ ಕುಮಾರ್ ರಾಯ್ ಬೋಳಿಯಾ, ನಾಮಫಲಕ ಉದ್ಘಾಟಕರಾದ ಶ್ರೀ ಜಯರಾಮ್ ಶೆಟ್ಟಿ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯ ಅತಿಥಿಗಳು ಹಾಗೂ ವೇದಿಕೆ ಹೊರಗಿನ ಎಲ್ಲ ಗೌರವಾನ್ವಿತ ಅತಿಥಿಗಳು, ಆದರಣೀಯ ಅತಿಥಿಗಳು, ಭಕ್ತಾದಿಗಳು, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿಗ ಶುಭಾಶಯಗಳು. ಶ್ರೀ ಸತ್ಯನಾರಾಯಣ ದೇವಸ್ಥಾನ ಮಾಡೂರಿನಲ್ಲಿ ನಡೆಯುತ್ತಿರುವ 39ನೇ ವಾರ್ಷಿಕ ಸತ್ಯನಾರಾಯಣ ಪೂಜಾ ಈ ಪವಿತ್ರದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮಧ್ಯೆ ಅತಿಥಿಯಾಗಿ ಭಾಗವಹಿಸಲು ಅವಕಾಶ ನೀಡಿದ ನನಗೆ ಅತ್ಯಂತ ಗೌರವ ಮತ್ತು ಸಂತೋಷದ ವಿಷಯ. ಈ ಆಹ್ವಾನಕ್ಕಾಗಿ ದೇವಸ್ಥಾನ ಸಮಿತಿ ಹಾಗೂ ಆಯೋಜಕರಿಗೆ ಹೃತ್ಪೂರ್ವ ಧನ್ಯವಾದಗಳು. ಶ್ರೀ ಸತ್ಯನಾರಾಯಣ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು ನಮ್ಮ ಸಂಸ್ಕೃತಿ, ಧರ್ಮ, ಏಕತೆ ಮತ್ತು ರಾಷ್ಟ್ರಫಲದ ಪ್ರತೀಕವಾಗಿದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಹತ್ವದ ವಿಚಾರವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇಂದು ನಾವು ಇಲ್ಲಿ ಸ್ವಾತಂತ್ರ್ಯದಿಂದ ಸೇರಿ ಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮ ದೇಶದ ಭದ್ರತೆ ಫಲವಾಗಿ. ನಾನು ಭಾರತೀಯ ನೌಕಾಪಡೆಯ ನಿವೃತ್ತಿ ಸೇನಾನಿಗಾಗಿ ದೇಶದ ಭದ್ರತೆಗಾಗಿ ನಮ್ಮ ಸಶಸ್ತ್ರ ಪಡೆಗಳು ಹಗಲಿರುಳು ಕಠಿಣ ಪರಿಸ್ಥಿತಿಗಳಲ್ಲಿ ಕುಟುಂಬದಿಂದ ದೂರವಿದ್ದು ದುಡಿಯುತ್ತಿರುವುದನ್ನು ನೇರವಾಗಿ ಕಂಡಿದ್ದೀನಿ. ಆದರೆ ರಾಷ್ಟ್ರದ ಭದ್ರತೆ ಕೇವಲ ಸೈನಿಕರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ಪ್ರತಿ ನಾಗರಿಕನ ಜವಾಬ್ದಾರಿಯಾಗಿದೆ. ಇಲ್ಲಿ ನೆರೆದಿರುವ ನೀವೆಲ್ಲರಿಗೂ ನಾನು ರಾಷ್ಟ್ರ ನಿರ್ಮಾಣದಲ್ಲಿ ನೀವು ನೀಡುತ್ತಿರುವ ಕೊಡುಗೆಗಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಯಂಗ್ ಜನ್ರೇಷನ್ ತುಂಬ ಕಡಿಮೆ, ಯಂಗ್ ಜನ್ರೇಷನಿಗೆ ಒಂದು ವಿಶೇಷ ಸಂದೇಶ ನೀಡಲು ಬಯಸುತ್ತೇನೆ. ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಎಲ್ಲರೂ ಯೋಧರಾಗಬೇಕು ಎಂದಿಲ್ಲ, ಆದರೆ ಶಿಕ್ಷಣ, ಶಿಸ್ತು, ಪ್ರಾಮಾಣಿಕತೆ, ಸಮಾಜ ಸೇವೆ ಮತ್ತು ರಾಷ್ಟ್ರಭಕ್ತಿ ಮೂಲಕ ಪ್ರತಿಯೊಬ್ಬರೂ ದೇಶ ಸೇವೆ ಮಾಡಬಹುದು. ದೇವಾಲಯಗಳು ಮತ್ತು ಹಬ್ಬಗಳು ನಮಗೆ ಶಿಸ್ತು, ಏಕತೆ, ಸೇವಾಭಾವ ಮತ್ತು ದೇಶ ಪ್ರೇಮವನ್ನು ಕಲಿಸುತ್ತದೆ.
ಈ ಮಹೋತ್ಸವವು ಯಶಸ್ವಿಯಾಗಿ ಆಯೋಜಿಸಿರುವ ದೇವಾಲಯ ಸಮಿತಿ ಸದಸ್ಯರು, ಅರ್ಚಕರು, ಸ್ವಯಂ ಸೇವಕರು, ದಾನಿಗಳು ಮತ್ತು ಭಕ್ತಾದಿಗಳ ಸೇವೆ ಶ್ಲಾಘನೀಯ. ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ಸತ್ಯನಾರಾಯಣ ದೇವರು ನಮ್ಮ ದೇಶಕ್ಕೆ ಶಾಂತಿ ಮತ್ತು ಭದ್ರತೆ ನೀಡಲಿ, ಸಶಸ್ತ್ರ ಪಡೆಗಳಿಗೆ ಶಕ್ತಿ ಮತ್ತು ಸಂರಕ್ಷಣೆ ನೀಡಲಿ, ಹಾಗೂ ನಮ್ಮ ಯುವ ಜನತೆಗೆ ಜ್ಞಾನ, ಶಿಸ್ತು ಮತ್ತು ರಾಷ್ಟ್ರಭಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಈ ಗೌರವದ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದ ದೈವದೇವರ ಅಂಚನೆ ಸಾನ್ನಿಧ್ಯದ ಶಕ್ತಿಯ ನಂಚಿನ ಸತ್ಯನಾರಾಯಣ ದೇವರೆಲ್ಲ ಸ್ಮರಣೆ ಮಲ್ತೊಂದು ಇನ್ನಿತ ಈ ಸಭಾ ಕಾರ್ಯಕ್ರಮದ ವೇದಿಕೆ ಇಡಿತಿನ ಮಾತ ಗಣ್ಯರೇ ಅಂಚನೆ ಎದುರುಡಿತಿನ ಅಂಚಿತನ ಪೂರ ಎನ್ನ ಆತ್ಮೀಯರೇ, ವಿಶ್ವಭಾರತದ ಬಗ್ಗೆ ಪನೊಡೊಂದಿಚ್ಚಿ ಮಾತೆರ್ಲ ಮುಲ್ಪ ಗೊತ್ತಿತ್ತನಕ್ಲು ಮುಲ್ಪ ಪೂರ ಬೆಂದಿನಕ್ಲೇ ಒಪ್ಪುನು. ಒಂಜಿ ಎಂಚ ಎತ್ತನ ಈ ಒಂಜಿ ಎಲ್ಯ ಮಂದಿರ ಇನಿ ಎಂಚ ಬುಲೆದು ಬತ್ತನ ನಂಡದು ಪ್ರಾಸ್ತಾವಿಕ ಭಾಷಣ ಪಾತೆರಡು ಸೀನನ್ನೇ ಪಂಡೇರು ಐಟ್ಲ ಒಂಜಿ ಉಲ್ಲೇಖ ಮಲ್ತೇರು. ಪಟ್ಟಣ ಪಂಚಾಯತ್ಗೆ ಮನವಿ ಕೊರ್ತೆ ಒಂಚೂರು ಬೇಲೆ ಆತಂಡು ಅಂದ್ರೆ ಖಂಡಿತ ಇರು ಕೊರ್ತಾರೆ. ಐನಿಂಕ್ಲ ಪ್ರಸ್ತಾಪ ಮಲ್ತದ ನಮ್ಮ ಈ ವಾರ್ಡ್ದ ಕೌನ್ಸಿಲರ್ಲ ಪಂತೇರು, ಅಧ್ಯಕ್ಷರು ಭರವಸೆ ಕೊಡ್ತೇರು ಬಂಡೇರು. ಅರೆಗೂ ಗೊತ್ತುಂಡು ಅಧ್ಯಕ್ಷರು ಭರವಸೆ ಕೊರ್ನು ನಂಡ ಖಂಡಿತವಾದಲ್ಲ ಇನ್ನು ಮಲ್ಪೇರು ನಂಡದ ಅರೆಗೂ ಗೊತ್ತುಂಡು. ಅಂಡ ಕೆಲವೊಂಜಿ ಐಕ ಅಡೆತಡೆ ಬರ್ಪುಂಡು. ಆ ಅಡೆತಡೆ ಗೊತ್ತುಪ್ಪುನು ನಿಕ್ಲೆ ದಾಯ ಪಂಡ ಒರಿಯನ ಕೈಟು ಕೊರ್ಪುನತ್ತು ಅಲ್ಪ ಅನೇಕ ಕೌನ್ಸಿಲರ್ಸ್ ನಕ್ಲು ಉಪ್ಪುವೇರು, ಕೆಲವೊಂಜಿ ಅಕಲ್ನ ಬೇಡಿಕೆ ಒಪ್ಪುಂಡು. ಅಂಡ ಐಕ್ ಐನು ಮಲ್ಪುನಂಚಿತ್ತಿನ ಆ ಕೆಲಸಗ ಆ ಸಾನ್ನಿಧ್ಯದ ಶಕ್ತಿಗೆ ಬೋಡಿತ್ತು ನಾವು ಖಂಡಿತವಾದಲ್ಲ ಆವು ಆತೆ ಆನಿ ಮುಲ್ಪ ಪನೊಂದುಲ್ಲೆ ಅಂಜನೆ ನನ್ನ ದುಂಬುಗ್ಲ ನಿಕ್ಲ ಈ ಸಮಿತಿ ದಕ್ಲ ಒಂಜಿ ಅತ್ತಂಡ ಒಂಜಿ ಯೋಚನೆ ಮಲ್ತೊಂದೆ ಉಪ್ಪೇರು. ಕರಿನ ವರ್ಷ ಶೀಟದ ಎತ್ತಂಡು ಎಡ್ದಬಕ್ಕ ಈ ಕೆಲಸ ಅಂಡ್ ಇತ್ತ ಸೀನನ್ನೇ ಪನೊಂದುಲ್ಲೇರು ಸೌಂಡ್ ಬರೊಂದುಂಡು ಮಿತ್ತಗ ಕುಡೊಂಜಿ ಕೆಲಸ ಆಯರುಂಡು ಒಂದು ಏರ್ನಲ್ಲೊಂದು ಸ್ವಾರ್ಥಗತ್ತು ಮಾತೆರೆಗ್ಲ ನಮ್ಮ ಸಂಘಟನೆ ದಕ್ಲೆಗೆ ಒಂಜಿ ಬೋಡಾಪಿನ ಅಂಚಿತ್ತನ ಒಂಜಿ ವಿಶ್ವಭಾರತಿ ಒಂಜಿ ಮಂದಿರ ಅನೇಕ ಮುಲ್ಪ ಕಾರ್ಯಕ್ರಮಲು ಆಪುಂಡು. ಐನು ಪೊರ್ಲುಡು ನಮಕ್ಲಕ್ಲು ಅವಕಾಶ ಮಲ್ತದು ಕೊರ್ತೇರು. ನಿಕ್ಲೆಗ್ಲ ಖಂಡಿತವಾದಲ ಎಂಕ್ಲೆರ್ದ ಆಪುನಂಚಿತ್ತನ ಸಹಕಾರನು ಕೊರ್ಪನೊಂದು ಈ ಸಮಿತಿ ನನ್ನ ದುಂಬುಗ್ಲ ಪೊರ್ಲುಡು ನಡಪ ಒಂದು ಪೋಪುನಂಚಿತ್ತನ ಶಕ್ತಿನ ದೇವೇರು ಕೊರಡು ಪನೊಂದು ಎನ್ನ ರಡ್ಡು ಪಾತೆರನು ಮುಗಿಪಾವೆ. ಧನ್ಯವಾದ. ಇದು ಶ್ರೀನಿವಾಸ್ ಶೆಟ್ಟಿ ಮಾಡೂರು ಅವರ ಕನಸು ಕೂಡ ಹೌದು. ಅವರ ಕನಸಿನ ಜೊತೆ ನಾವೆಲ್ಲ ನಿಲ್ಲಬೇಕಾದಂಥ ಕರ್ತವ್ಯ ಕೂಡ ಹೌದು ಅಂತ ಹೇಳ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಯುತ ಜಯರಾಮ್ ಶೆಟ್ಟಿ ಅವರಲ್ಲಿ. ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೇವೆ, ಏನು ಅಂತ ಹೇಳಿದರೆ ಪ್ರತಿ ಬಾರಿಯೂ ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆದ ಕೂಡಲೇ ಎಲ್ಲಿಗಾದ್ರೂ ನಾವು ಹೊರಡಬೇಕು, ಆಮಂತ್ರಣ ಪತ್ರಿಕೆ ನೀಡಬೇಕು ಅಂತ ಹೇಳಿದರೆ ಮೊದಲಿಗೆ ನೆನಪು ಬರುವುದು ಜಯರಾಮ್ ಶೆಟ್ಟರದ್ದು. ನಾವು ಯಾವಾಗಲೂ ಮಾತಾಡ್ತಾ ಇರ್ತೇವೆ, ಮೊದಲ ಆಮಂತ್ರಣವನ್ನು ನೀಡಿ ಅವರನ್ನು ಕರೆಯುವಂಥದ್ದು ಪ್ರತಿ ವರ್ಷವೂ ಬರ್ತೇವೆ. ಅದಕ್ಕೋಸ್ಕರ ಹಿರಿಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಮುಂದಿನ ಮಾತುಗಳು ತಮ್ಮಿಂದ. ವಿಶ್ವಭಾರತಿ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿಯ ವತಿದ್ದು ಇನಿ ನಾಮಫಲಕ ಉದ್ಘಾಟನೆ ಸತ್ಯನಾರಾಯಣ ಪೂಜೆ ಈ ಧಾರ್ಮಿಕ ಸಭೆತ್ತೆ ಉಪಸ್ಥಿತಿರ್ಪುನ ಮಾತ ಆತ್ಮೀಯ ಗಣ್ಯರೇ, ಭಾಳ ದೀರ್ಘಕಾಲದ ಈ ಕ್ಷೇತ್ರ ಬೆಂತಿತ ಸನ್ಮಾನ್ಯ ದಿವಂಗತ ಜಲಂಧರ ಮಾಸ್ಟರ್ನ ಯಾನ್ ಎಣ್ಣೆಣ್ಬೇಕು ಇಂಗ್ಲೆ ಮಾತ ಶಕ್ತಿ ಕೊರ್ನಾರು ಶಕ್ತಿ ದಿಂಜಾಯಿನಾರು ಸಂಘಟನೆದ ರೂವಾರೆ ಅದಕ್ಕೆ ನೀ ನಮ್ಮ ದುಂಬುಡಾರು ಇಜ್ಜಿರ್ ಅಂಚಾದೆ ಈ ಏರಿಯಾ ಈ ವಿಧಾನಸಭಾ ಕ್ಷೇತ್ರ ಪೂರ್ತಿ ಅವ್ರ ಸೇವೆ ಸಲ್ಲಿಸೋದನ್ನಾರು ನಮ್ಮ ಮಾತ ಒಂಜೆಪ್ಪೆ ಜೋಕ್ಲೆಲ್ಲ ಎತ್ತಿದ್ದು ಸಮಾಜದ ಸೇವೆಯನ್ನು ನಮ್ಮ ದುಮ್ಮಿಕೊಂಡು ಹೋಯ್ ಒಂದು ಧರ್ಮ ದೇವರು ಹಿಂದೂ ಧರ್ಮದ ಒಂದು ಕೊಡುಗೆ ಯಾನು ಐತ ಬಗ್ಗೆ ಜಾಸ್ತಿ ಪಾತ್ರ ಯಾನು ಪೋಯ್ಜಿಂದಾಂಡಲ ವಿಜ್ಞಾನ ಬಕ್ಕ ದೇವರನ್ನು ಪನ್ಪನೆಟ್ಟು ನಮ್ಮ ಕೊಡುಗೆ ಹಿಂದೂ ಧರ್ಮದ ಕೊಡುಗೆ ಈ ದೇಶದ ಕೊಡುಗೆ ಅಪಾರ. ಯಾನು ಒಂದೇ ಪಾತ್ರ ನಿಕ್ಲ ಗಮನ ಕೊಂಡು ಬರ್ಪಿಲ್ಲ. ಯಾನೊಂಜಿ ಕೆಲವು ವರ್ಷ ದುಮ್ಮು ಉದಯವಾಣೊಂಜಿ ಅರ್ಧ ಪುಟ ಬ್ರಹ್ಮಾಂಡದ ಬಗ್ಗೆ ಒಂಜಿ ಲೇಖನ ಇತ್ತು. ಆ ಲೇಖಕರು ಬರೀತಾರೆ ಇಡೀ ಬ್ರಹ್ಮಾಂಡದ ವ್ಯಾಸ 100 ಟ್ರಿಲಿಯನ್ ಬೆಳಕಿನ ವರ್ಷಕ್ಕೆ. ಒಂಜಿ ಬೆಳಕಿನ ವರ್ಷ ಬಣ್ಣ
ಒಂಜಿ ಸೆಕೆಂಡ್ಗೆ 3,00,000 ಕಿಲೋಮೀಟರ್ ದೂರ ಪೋಯಿನ 1 ವರ್ಷ ಉಂಟ ದುಂಬು ಉಪನಕ್ಕೆ ಒಂಜಿ ಬೆಳಕಿನ ವರ್ಷ ಅಂತ 1 ಟ್ರಿಲಿಯನ್ ಪಂಡ 1,00,000 ಕೋಟಿ ಇಂಚಿತ್ತಿನ 100 ಟ್ರಿಲಿಯನ್ ಪಂಡ ಅಂಡ ನೆಟ್ಟಿ ಕೋಟಿಗಟ್ಟಲೆ ನೀಹಾರಿಕೆಲುಂಡು ಕೋಟಿಗಟ್ಟಲೆ ಗ್ರಹಕ್ಕುಳುಂಡು ನಮ್ಮ ಭೂಮಿ ಲೆಕ್ಕಂದ್ರೆ ಸಾವಿರಾರು ಕೋಟಿಗಟ್ಟಲೆ ಭೂಮಿಲು ಭೂಮಂಡಲಗಳು ಉಂಟು. ಅದೇ ನಮ್ಮ ಸಾಮಾನ್ಯ ತಿಳುವಳಿಕೆಗೆ ದಾಗ ಅಂದ್ಕೊಂಡಂದ ನಮ್ಮ ಮೂಲು ವೈಜ್ಞಾನಿಕವಾದ ಭಾಳ ದುಂಬು ಬತ್ತ. ಯಾನು ಹೈಸ್ಕೂಲ್ ಪೋನಾಗ ಟೆಲಿಫೋನ್ ಪ್ರಾರಂಭ ಹೊಂದಿದ್ದೇನೆ, ಲ್ಯಾಂಡ್ ಫೋನ್ ರಿಸೀವ್ ಅಂತಂದ ಅಲ್ಪದು ಎಕ್ಸ್ಚೇಂಜ್ ರಿಸೀವ್ ಅಂತಂದು ನಂಬರ್ ಕೊಡೋದಿತ್ತು. ಇನಿ ಒಂದು 75 ವರ್ಷದ ಉಳ್ಳಾಡಿ ಇನ್ನು ಮೊಬೈಲ್ ಪತ್ತಂದು ಇದು ಬ್ರಹ್ಮಾಂಡದ ಬಗ್ಗೆ ನನಗೆ ತೇರಿನ ಆದಿತ್ತು ನಾಂಡ ನಮ್ಮದು ಈ ಬ್ರಹ್ಮಾಂಡಡು 1 ಕೋಟಿ 1 ಲಕ್ಷ 10 ಲಕ್ಷ ವೈಜ್ಞಾನಿಕವಾದ ದುಂಬಿತ್ತಿನ ಒಂಜಿ ಗ್ರಹಟಿತ್ತಿನಕ್ಲೆಗೆ ವಿಜ್ಞಾನವಾದ ದಾದಲ ಮಂತನೇರ ಸಾಧ್ಯತೆ ಉಂಟು. ಅಂಚಾದ ನಮ್ಮ ಇನ್ನು ದೇವರಿಂದ ಏನೇನು ಪಣ್ಣೋಣ ಬಂದು ಅವು ಬೇತೆ ವಿಚಾರ ಆತನ ನಮ್ಮದು ಕೋಟಿಗಟ್ಟಲೆ ವೈಜ್ಞಾನಿಕವಾದ ದುಂಬಿತ್ತಿನಕ್ಲೇ ದೇವರಿಂದ ಅದು ಅಂಚು ನಮ್ಮ ಮೂಲು ನಂಗೆ ಗೊತ್ತಿದ್ದ ಶಕ್ತಿನ ಆರಾಧನೆ ಮಂತೊಂದಿಲ್ಲ ಜಗತ್ತಿಗೆ ಎಡ್ಡೆವನ್ಪುಳ ಈ ಧರ್ಮನ ಜೀವಂತವಾದದ್ದಿಲ್ಲ ನಮ್ಮ ಇದಕ್ಕೋಸ್ಕರ ಮೂಳು ನಮ್ಮ ಇನ್ನು ಕಾರ್ಯಕ್ರಮ ಪಾಡ್ದ ಇನ್ನು ಜೀವಂತ ದೀಪನೊಂದು ವ್ಯವಸ್ಥೆ ಯೋಜನೆ ನಮ್ಮ ಮಂತದ ನಿಕ್ಲೆಗೆ ಎಡ್ಡೆವಾಡು ಜಗತ್ತದ ಹಿಂದೂ ಧರ್ಮದ ದೇವರನ ಸೇವೆಡು ನಿಕ್ಲೆಗೆ ಶಕ್ತಿ ಕೊರಡ ಪಡದೆ ಹಾರೈಕೆಯನ್ನು ಪಾತ್ರಬೇಕು. ನಾವು 39ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ವಿಶ್ವಭಾರತಿ ರಿಜಿಸ್ಟ್ರೇಟ್ ಮಾಡೂರು. ಈ ಶುಭ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದ ಸಂತೋಷ್ ಕುಮಾರ್ ರೈಯಲ್ ಬೋಲಿಯಾರ್ ಅಧ್ಯಕ್ಷರಾಗಿ, ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಬೆಂಗಳೂರು ಹಾಗೂ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು ಉಲ್ಲಾಲ ವಿಧಾನಸಭಾ ಕ್ಷೇತ್ರ, ನವೀನ್ ಎಸ್ ಕೊನಜೆ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಡುಪಿ ಹಾಗೂ ಗೋಪಾಲ್ ಕುತ್ತಾರ್, ವಿಜಯನ್ ಕೆ, ಚಂದ್ರಶೇಖರ್ ಹೆನ್ನಾಲ್, ಜಯಂತ್ ಕಾಪಿಕಾಡ್, ಸುಂದರ್ ಗಟ್ಟಿ, ರಾಘವ ಗಟ್ಟಿ, ಜಯಂತ್ ಕೊಂಡಾನ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಮುಂದೆದ್ದ ಮಾಧ್ಯಮ ಹಾಗೂ ಸಂಘ ಮತ್ತು ವಿವಿಧ ಕ್ಷೇತ್ರದ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು.